ಪುಣ್ಯ ಮಣ್ಣಿನ ಕಾರ್ಣಿಕ ದೈವ, ಸರ್ವಧರ್ಮವೇ ಆರಾಧಿಸುವ ನಂಬಿಕೆಯ ಶಕ್ತಿ, ನೆನೆದವರ ಮನದಲ್ಲಿ ನೆಲೆಯಾಗಿ ಇಷ್ಟಾರ್ಥಗಳನ್ನು ಕರುಣಿಸುವ ತುಳುವರ ಪ್ರೀತಿಯ ದೈವವೇ ಕರಿಯಜ್ಜ. ಇದೇ ಹೊತ್ತಿನ ವಿಶೇಷ ಕೊರಗಜ್ಜ ನೇಮೋತ್ಸವ. ನಾನು ನಿಧಿ ಆಚಾರ್ಯ. ಕೊರಗಜ್ಜ ಹೆಸರಲ್ಲೇ ಅದೇನೋ ಒಂದು ಶಕ್ತಿ. ತುಳುನಾಡಿನಲ್ಲಿ ಧರ್ಮದ ಜ್ಯೋತಿಯಾಗಿ ಮೆರೆದ ಕಾರ್ಣಿಕ ದೈವ. ಕುತ್ತಾರು ಪದವಿನಲ್ಲಿ ನೆಲೆಯಾಗಿ ಕರಾವಳಿಯಾದ್ಯಂತ ತನ್ನ ಕಾರ್ಣಿಕವನ್ನ ಪಸರಿಸಿ ಅಲ್ಲಲ್ಲಿ ಆರಾಧನೆಗೆ ಒಳಗಾದ ಪ್ರೀತಿಯ ಅಜ್ಜ. ಕೊರಗಜ್ಜ, ಕೊರಗತನಿಯ, ಕರಿಯಜ್ಜ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುವ ಕೊರಗಜ್ಜನ ನೇಮೋತ್ಸವ ನೋಡುವುದೇ ಒಂದು ಭಾಗ್ಯ. ಬಂಟ್ವಾಳ ತಾಲೂಕಿನ ಕುಪ್ಪೆ ಪದವು ಕಟ್ಟೆಮಾರು ಕಲ್ಲಾಡಿ ಹೈಸ್ಕೂಲ್ ಬಳಿ ದಾರ್ಕಾಸು ಅಮ್ಮ ನಿಲಯ ಕೊರಗಜ್ಜ ದೈವಸ್ಥಾನದಲ್ಲಿ ಸ್ವಾಮಿ ಕೊರಗಜ್ಜ ದೈವದ ನೇಮೋತ್ಸವ ನಡೆದಿದೆ. ಸಾವಿರಾರು ಭಕ್ತರ ನಂಬಿಕೆಯ ದೈವ ಆಗಿರುವ ಕೊರಗಜ್ಜ ದೈವದ ನೇಮೋತ್ಸವ ಹೇಗಿತ್ತು ಬನ್ನಿ ನೋಡೋಣ.
ಅದೇ ರೀತಿ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವ ಭ್ರಷ್ಟಾಚಾರ ಮತ್ತು ಅಪರಾಧ ತಡೆ ವಿಭಾಗದ ರಾಜ್ಯಾಧ್ಯಕ್ಷರಾಗಿರತಕ್ಕಂತಹ ಶ್ರೀಯುತ ಗೌರವಾನ್ವಿತ ಘನ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವ ಶ್ರೀಯುತ ಗೌರವಾನ್ವಿತ ಶ್ರೀ ಪ್ರಶಾಂತ್ ರೈ ಮರ್ವಜ ಸರ್ ತಮ್ಮಣ್ಣ ಕುರ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಡಿ.ಪಿ. ಅಮ್ಮಬ್ಬ ಸರ್ ತಮ್ಮಣ್ಣ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವಂತಹ ರಾಮಣ್ಣ ಕುಲ ದೈವ ನರ್ತಕರು ಸರ್ ತಮ್ಮಣ್ಣ ಪ್ರೀತಿಯಿಂದ ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ತಮಗೋಸ್ಕರ ಇರಿಸಿರುವ ಆಸನದಲ್ಲಿ ತಾವುಗಳು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಹಿರಿಯ ನಾಟ್ಯ ವೈದ್ಯರಾಗಿರತಕ್ಕಂತಹ ಶ್ರೀಮತಿ ಚಿನ್ನಮ್ಮ ಉಜಿರಡ್ಕ ಮೇಡಮ್ ತಮ್ಮಣ್ಣ ಕೂಡ मनसा स्मरामि महागणपतिं मनसा स्मरामि महागणपतिं वसिष्ठवामदेवादिवन्दित महागणपतिं महादेवसुतं गुरुगुहानुतं महादेवसुतं गुरुगुहानुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रिय महाकाव्यनाटकादिप्रियं मूषिकवाहनमोदकप्रिय महागणपतिं मनसा स्मरामि महागणपतिं. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ನಮ್ಮ ಧಾರ್ಮಿಕ ಅಧ್ಯಕ್ಷರಾದಂತಹ ಶ್ರೀ ಪ್ರಶಾಂತ್ ರೈ ಮರುವಂಜ ಇವರು ರಾಜ್ಯಾಧ್ಯಕ್ಷರು ಭ್ರಷ್ಟಾಚಾರ ಮತ್ತು ಅಪರಾಧ ತಡೆ ವಿಭಾಗ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಜನಾರ್ದನ ಕುಪ್ಪೆ ಪದವು ಶಾಲು ಹೊದಿಸಿ ಪ್ರೀತಿಯಿಂದ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಅದೇ ರೀತಿ ಇನ್ನೊಬ್ಬರು ಮುಖ್ಯ ಅತಿಥಿಗಳಾದಂತಹ ಶ್ರೀ ಸದಾಶಿವ ಕಾರಂತರು, ಪ್ರಧಾನ ಅರ್ಚಕರು, ಶ್ರೀ ದುರ್ಗೇಶ್ವರಿ ದೇವಸ್ಥಾನ ಕುಪ್ಪೆಪದವು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದೆ. ಶ್ರೀಯುತರಿಗೆ ಜನಾರ್ದನ ಕುಪ್ಪೆ ಪದವು ಶಾಲು ನೀಡಿ ಮುಖ್ಯ ಅತಿಥಿಗಳು ಉದ್ಯಮಿಗಳು ಹರೀಶ್ ಆರ್ ಪುತ್ರನ್, ಇಂದಿನ ಅನ್ನದಾನ ಸೇವಾಕರ್ತರು ಕೂಡ ಹೌದು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದೆ. ಶ್ರೀಯುತರಿಗೆ ಜನಾರ್ದನ ಕುಪ್ಪೆ ಪದವು ಸರ್ತಾವುಗಳು ಶಾಲು ಹೊದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾದಂತಹ ಸುಧಾಕರ್ ಸೇರಿಗಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಜನಾರ್ದನ ಕುಪ್ಪೆ ಪದವು ಸರ್ತಾವುಗಳು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾಜಿ ಮುಖ್ಯ ಸಚೇತಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಅವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಶ್ರೀ ಹುಸೇನ್ ಧಾರ್ಮಿಕ ಮುಖಂಡರು, ಅವರು ಕೂಡ ಬರಬೇಕಿತ್ತು, ಕಾರಣಾಂತರದಿಂದ ನಮ್ಮ ಕಾರ್ಯಕ್ರಮಕ್ಕೆ ಲೇಟಾಗಿ ಬರ್ತೀನಿ ಅಂತ ಕರೆ ಮಾಡಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಗೌರವಾನ್ವಿತ ಅತಿಥಿಗಳು ದಿವ್ಯವಾಗಿರ್ತಕ್ಕಂತಹ ಜ್ಯೋತಿಯನ್ನ ಬೆಳಗಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಪರಮೇಶ್ವರಿ ದೇವರಿನ ಅಂಚನೆ ಸಾಂಬ ಸದಾಶಿವ ದೇವರಿನ ಅಂಚನೆ ದುರ್ಗೇಶ್ವರಿ ಮಹಾಗಣಪತಿ ದೇವರಿನ ಧರ್ಮದ ದೇವರಿನ ಪೂರ ಪ್ರಾರ್ಥನೆ ಮಲ್ತೊಂದು ಅವೇ ಪ್ರಕಾರವಾದ ಜಾಗಿಗೆ ಸಂಬಂಧಪಟ್ಟಿಂಚಿ ಗ್ರಾಮ ದೈವ ದೇವರಿನ ಪೂರ ಪ್ರಾರ್ಥನೆ ಮಲ್ತೊಂದು ಇನಿತ ಈ ಒಂಜಿ ಕಾರ್ಯಕ್ರಮಡ್ ದೈವ ಕೊರಗಜ್ಜನ ಸನ್ನಿಧಾನಡು ಧಾರ್ಮಿಕ ವಿಧಿವಿಧಾನ ಅಂಚನೆ ದೈವದ ಒಂಜಿ ನರ್ತನ ಸೇವೆ ಮಲ್ತೊಂದು ಅನುಗ್ರಹದ ಆ ಪ್ರಸಾದನ ದಿತ್ತೊಂದಂಚಿನ ಒಂಜಿ ಭಾಗ್ಯ ಆ ಸಂದರ್ಭಡು ಒಂಜಿ ಸಭಾ ಕಾರ್ಯಕ್ರಮನ ಮಲ್ತದ್ದು ಒಂಜಿ ಮಾನಾದಿಗೆ ಮಲ್ಪಡು ಪನ್ಪುನಂಚಿನ ವಿಚಾರಣೆ ನಮ್ಮ ಜನಾರ್ದನ ಕೇಂಡೊಂಡಿ ಪ್ರಕಾರವಾದ ನಮಕ್ಕೆ ಪೂರ ಆ ಮಾನಾದಿಗೆ ಮನ್ನಗೊಂಚೂರು ನಮ್ಮ ಅಂತೆ ಪಿರಾಜಾರನಕುಲ್ ದಾಯ ಬಂಡ ಎನ್ನ ಪ್ರಾಯ ನನಲ್ಲ ಇಲ್ಲೇ ಪ್ರಾಯದ ಆಂಡಲ ಒಂಜಿ ದೇವಸ್ಥಾನದ ಅರ್ಚಕೆ ಅದು ಐನಿಯಾನು ಒತ್ತು ನೋಡಾದು ಬತ್ತಂಡು ಅಂಚನೆ ಇನ್ನಿತ ಈ ಒಂಜಿ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಎಲ್ಲ ಮಲ್ಪಡು ಬಂದು ಕೆಣ್ಣಗ ಭಾರಿ ಸಂತೋಷ ಹೊಡೆದು ಆ ಕಾರ್ಯಕ್ರಮನ ಜರಗಾದು ಕೊರ್ರೆ ಇಂಕ್ ಅವಕಾಶ ಮಲ್ತು ಕೊರಿಯರು ಅಂಚನೆ ಈ ವೇದಿಕೆ ಎಡಿತಿನಂಚಿನ ಗಣ್ಯ ವ್ಯಕ್ತಿರೆಲ್ಲ ನಮ್ಮ ಒಂಜಿ ಅಕ್ಲೆಗಳ ಒಂಜಿ ಕೃತಜ್ಞತೆನ ಅರ್ಪಣೆ ಮಲ್ತೊಂದು ನನ್ನ ಮಸ್ತ್ ಕಾರ್ಯಕ್ರಮ ಆಯರೊಂಡು ದಾಯಗೊಂದು ಬಂಡ ಇನ್ನಿತ ವಿಶೇಷ ಕಾರ್ಯಕ್ರಮ ಬಂಡ ದೈವದ ಒಂಜಿ ಅನುಗ್ರಹದ ಪ್ರಸಾದನ ದಿತ್ತೊಂದಂಚಿನ ಕಾರ್ಯಕ್ರಮ ಐಟ್ ಒಂಜಿ ದೈವ ಧಾರ್ಮಿಕ ಕಾರ್ಯಕ್ರಮ ಅಂಚನೆ ಅಧ್ಯಕ್ಷರು ಗಣ್ಯ ವ್ಯಕ್ತಿಲುಲ್ಲೇರು ಅಂಚನೆ ನಮ್ಮ ಪಂಚಾಯತ್ದ ಉಪಾಧ್ಯಕ್ಷರು ಆತನ ಗೊತ್ತು ಜಿಂಕ್ ಉಪಾಧ್ಯಕ್ಷ ಆತೇರಿ ಐದು ಅನುಭವ ಇತ್ತು ಒಂಚಿ ಪ್ರಚಾರ ಕಮ್ಮಿ ಇತ್ತು ಅಂಚ ಉಪಾಧ್ಯಕ್ಷರು DP ಹಮ್ಮಬ್ಬಿರಲ್ಲೇರು ಅಂಚನೆ ನಮ್ಮ ಸೇರಿಗಾರ ಇರುವೈಲ್ದಾರಲ್ಲೇರು ನಮ್ಮ ಅತಿಥಿಲುಲ್ಲೇರು ಮಾತರೆಗಳ ನಮ್ಮ ಒಂದಿ ಕೃತಜ್ಞತೆ ಮನೊಂಡು ಈ ಒಂಜಿ ಕಾರ್ಯಕ್ರಮ ಎಡ್ಡೆ ರೀತಿಯ ಜರಗಾಡು ಮಾತೆರೆಗಳ ದೈವ ದೇವೇರ್ನ ಅನುಗ್ರಹಡು ಎಡ್ಡೆ ರೀತಿಯ ಜೀವನ ಮಲ್ಪುನಂಚಿನ ಭಾಗ್ಯನ ಅನುಗ್ರಹ ಮಲ್ಪುವೇರು ಪನ್ಪುನೈಕ್ ಇನ್ನಿತ ಕಾರ್ಯಕ್ರಮನೇ ಸಾಕ್ಷಿ ಅಂಚನೆ ಅನುಗ್ರಹಲ ಮಲ್ಪಡೆ ಪನ್ಪುನಟ್ಟಿಗೂ ಈ ಪೊರ್ಲುದ ಒಂಜಿ ಕಾರ್ಯಕ್ರಮಡ್ ಪುಣ್ಯ ಸಂಪಾದನೆ ದಾಯಗ ಬಂಡ ನಮ್ಮ ಈತ ಪೂರ ದಾಯಗ ಮಲ್ಪುನು ಬಂಡ ನಮಕ್ ಪೂರ ಪುಣ್ಯ ಸಂಪಾದನೆ ಎಂದು ಅಂಚನೆ ಪುಣ್ಯನೇ ಇಜ್ಜ ಅಂದು ಕೇಂಡ ಖಂಡಿತವಾದಲ ಪುಣ್ಯ ಉಂಡು ಏರ್ಲ ಪಾಪ ಮಲ್ತು ಜರ ಅಂದು ಕೇಂಡ ಕೆಲವೇರು ಪಾಪ ಮಲ್ತು ಜಿ ಪಂಡ್ರೆಲ್ಲ ಸಾಧ್ಯ ಒಪ್ಪು ಅಂಡ ಶಾಸ್ತ್ರಡೆ ಬಂತೇರು ಇಂಜಿನ ಅಂದು ಬಂಡ ಎನ್ಮೇ ಗರ್ಭೇ ವಸತಃ ಅಂದು ಅಪ್ಪೆನ ಬಂಜಿಡ್ದು ಬನ್ನಗನೇ ಪಾಪ ಮಲ್ತೊಂದೇ ಬರ್ಪುಂಡು ತುಂಕುದೇ ಬರ್ಪುಣಿಗೆ ಅಲ್ತರ್ದೆ ನಮ್ಮ ಪಾಪಲು ಸುರಾಪುಂಡು ಅಂಚಂಡ ಆ ಪಾಪ ಪೂರ ಪರಿಹಾರ ಆವಡುಂದಾಂಡ
ನಮ್ಮ ಧರ್ಮಗನುಗುಣವಾದ ನಮ್ಮ ಧಾರ್ಮಿಕ ವಿಧಿವಿಧಾನ ಮಲ್ತೊಂದು ಪುಣ್ಯ ಸಂಪಾದನೆ ಮಲ್ತು ನೋಡು. ಗುರು ಹಿರಿಯರು ದೈವ ದೇವರು ನಮಕ್ಕೆ ಗುರುಕುಲು ಬೋಡು ದಾಯಗಂದ ಬಂಡ ಗುರಿಯನ್ನು ತೋರಿಸುವವನೇ ಗುರು ಒಂದು ನಮಕ್ಕೆ ಏರು ಒಂಜಿ ಎಡ್ಡೆ ಸಾದಿರು ಪೋನಾಗ ಆ ಸಾದಿನ ತೊಜಪವೇರ ಅಕುಲೇ ನಮಕ್ಕೆ ಗುರುಕುಲೆ ಒಂದು ಅಂಚನೆ ಹಿರಿಯರು ನಮ್ಮ ಹಿರಿಯಕ್ಲೇನು ಪೂರ ನಮ್ಮ ದಿನಾಲ ಅಕ್ಲೇನ ಅನುಗ್ರಹನ ಪಡೆಯೋ ನೋಡು ಒಂದು ಅಂಚನೆ ದೈವ ದೇವೇರು ಈ ಗುರು ಹಿರಿಯರು ಪೂರ ಸರಿಯಾದಿತ್ಯರಿಂದಾಂಡ ಅಕ್ಲನ ಅನುಗ್ರಹ ನಮಕ್ಕೆ ಇತ್ತನಿಂದಾಂಡ ದೈವ ದೇವೇರು ಪೂರ ಸರಿಯಾದ ಉಪ್ಪುವೇರು ದಾಯಕ ಬಂಡ ದೈವಗುಲು ಪೂರ ಅನುಗ್ರಹದ ದೃಷ್ಟಿಡೇ ಒಂತುವೇರು ದೇವೇರ್ನೆಲ್ಲ ಅನುಗ್ರಹ ನಮಕ್ಕೆ ತಿಕ್ಕೊಂಡು ಒಂದು ಅಂಚನೆ ಇನ್ನಿತ ಈ ಕಾರ್ಯಕ್ರಮ ದೈವ ದೇವರನ್ನ ಅನುಗ್ರಹ ತಿಕ್ಕೋಡು ಗುರು ಹಿರಿಯಕ್ಲಿನ ಪೂರ ದುಮ್ಮುದಿ ಒಂದು ಬಲ್ಪುಗ ಕಾರ್ಯಕ್ರಮನ ಪೂರ ಪ್ರಾರಂಭ ಮಾಡ್ತೇವೆ ನಮ್ಮ ಜನಾರ್ದನ ಮಾತ ಸಂಸಾರದ ಕ್ಲೀನ್ ಸೇಸ ಒಂದು ಅಂಚನೆ ಬಯ್ಯಗೊಂಜಿ ಧಾರ್ಮಿಕ ಕಾರ್ಯಕ್ರಮ ಎಲ್ಲ ಮಲ್ತೊಂದು ಆತರೆಲ್ಲ ರಡ್ಡ ಪಾತೆರ ಪನೋಡು ಅಂಚನೆ ಅಕಲ್ನವಂತೆ ಪರಿಚಯ ಎಲ್ಲ ಮೂಲ ಆವೋಡು ಅಂಚನೆ ಎಡ್ಡೆ ಪಾತ್ರನ ಪೂರ ಕೇಂಡಂದಾಂಡ ಮಾತ ಜನಕಲೆಗಳ ಒಂಜಿ ಅಭಿಪ್ರಾಯ ಎಡ್ಡೆ ಅಭಿಪ್ರಾಯ ಎಲ್ಲ ಬರ್ಕೊಂಡು ಎಡ್ಡೆ ಅನುಗ್ರಹ ದಿಕ್ಕೊಂಡು ಅಂಚನೆ ಇನ್ನಿತ ಈ ಕಾರ್ಯಕ್ರಮ ಕೆಲವು ಕಾರ್ಯಕ್ರಮ ಆಯಲ ಉಂಡು ಐಕೆ ಪೂರ ದೇವರನ್ನ ಅನುಗ್ರಹ ಒಪ್ಪಡು ಮಿತ್ತಿಗೆ ಮಾತೆರೆಗಳ ಎಡ್ಡೆ ರೀತಿ ಜೀವನ ಮಲ್ಪನ ಭಾಗ್ಯನ ಆ ದೈವ ದೇವರು ದುರ್ಗೇಶ್ವರಿ ಮಹಾಗಣಪತಿ ದೇವರೆಲ್ಲ ಅನುಗ್ರಹ ಮಲ್ಪಡು ಬಣ್ಣದು ಯಾನ್ ರಡ್ಡ ಪಾತ್ರೆ ಮುಗಿಪು ಸ್ಫೂರ್ತಿದಾಯಕ ಮಾತುಗಳೊಂದಿಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರಿಸಿದಂತಹ ಉದ್ಘಾಟಕರ ನೆಲೆಯಲ್ಲಿ ಶುಭವನ್ನು ಹಾರಿಸಿದಂತಹ ಸಮೀಕ್ಷೆ ಗೌರವಿಸಿ ನೀಡುವ ಸನ್ಮಾನ ಮತ್ತು ಇಷ್ಟಾರ್ಥಗಳು ಈಡೇರಿಸುವ ಸಕಲ ಸೌಭಾಗ್ಯಗಳನ್ನ ಸಂಪನ್ನಗಳನ್ನ ಇಂದು ಆರಾಧ್ಯ ದೇವರುಗಳಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ತುಳುನಾಡಿನ ಪಂಚವರ್ಣದ ತುಳುನಾಡಿನ ಸರ್ವ ದೈವ ದೇವರುಗಳು ಸಕಲ ಐಶ್ವರ್ಯ ಭಾಗ್ಯವನ್ನ ಕರುಣಿಸಲಿ ಅಂತ ದೇವರಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಪ್ರಶಾಂತ್ ರೈ ಮರುವಂಜ ಸರ್ತಾವುಗಳು ಅಭಿಮಾನದ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಭ್ರಷ್ಟಾಚಾರ ಮತ್ತು ಅಪರಾಧ ತಡೆ ವಿಭಾಗದ ಹೆಮ್ಮೆಯ ರಾಜ್ಯಾಧ್ಯಕ್ಷರಾಗಿರತಕ್ಕಂತಹ ಶ್ರೀಯುತ ಪ್ರಶಾಂತ್ ರೈ ಮರುವಂಜ ಸರ್ತಾವುಗಳು ಸನ್ಮಾನವನ್ನ ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರದ ಪರಮ ಭಕ್ತರಾಗಿರುವ ಸರಳ ಸಜ್ಜನಿಕೆಯ ಗುಣಸಂಪನ್ನ ಸೇವಾ ಮನೋಭಾವದ ಸಮಾಜಮುಖಿ ಚಿಂತಕ ಕೊಡುಗೆ ದಾನಿ ಈ ದಿನದ ನೇಮೋತ್ಸವದ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣಾ ಸೇವಾಕರ್ತರಾಗಿರತಕ್ಕಂತಹ ಇವರಿಗೆ ತುಳುನಾಡಿನ ಪಂಚವರ್ಣದ ತುಳುನಾಡಿನ ಸರ್ವ ದೈವ ದೇವರುಗಳು ಈ ಸಾನ್ನಿಧ್ಯದ ಕೊರಗೆಚ್ಚ ದೈವವು ಸಕಲ ಐಶ್ವರ್ಯ ಭಾಗ್ಯವನ್ನ ನೀಡಿ ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಶ್ರೀತರಿಗೆ ಸದಾಶಿವ ಕಾರಂತರ ಸರ್ತಾವುಗಳು ಅಭಿಮಾನದ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮೂಡಬಿದ್ರೆ ಹೊಸಬೆಟ್ಟು ಕೋಡಪಟ್ಟ ಮನೆಯ ನಿವಾಸಿ ಕಳೆದ 18 ವರ್ಷಗಳಿಂದ ವಾಲಗ ನಾಗಸ್ವರ ವಾದಕರಾಗಿ ದೈವಾರಾಧನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸುಧಾಕರ್ ಶೇರಿಗಾರ್ ಇವರನ್ನ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಭವ್ಯವಾಗಿರತಕ್ಕಂತಹ ವೇದಿಕೆಯಲ್ಲಿ ಅಭಿಮಾನದ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ತುಳುನಾಡಿನ ಪಂಚವರ್ಣದ ತುಳುನಾಡಿನ ಸರ್ವ ದೈವ ದೇವರುಗಳು ಈ ಸಾನ್ನಿಧ್ಯದ ದೈವ ದೇವರುಗಳು ಸಕಲ ಐಶ್ವರ್ಯ ಭಾಗ್ಯವನ್ನ ನೀಡಿ ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಈ ಒಂದು ಅಭಿಮಾನದ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಳೆದ 25 ವರ್ಷಗಳಿಂದ
ಕಾರ್ಣಿಕ ಅಜ್ಜನ ಸೇವೆಗೈಯುತ್ತಾ ಬಂದಿರುವ ದೈವ ನರ್ತಕರಲ್ಲಿ ಓರ್ವರಾಗಿರತಕ್ಕಂತಹ ಸರಳ ಸಜ್ಜನಿಕೆಯ ಗುಣಸಂಪನ್ನ ಉಳ್ಳಂತಹ ವ್ಯಕ್ತಿ. ಈ ವ್ಯಕ್ತಿಗೆ ಪಂಚವರ್ಣದ ನಾಗ ಸನ್ನಿಧಾನದ ದೇವರುಗಳು ಸಕಲ ಐಶ್ವರ್ಯ ಭಾಗ್ಯವನ್ನ ಕರುಣಿಸಲಿದ್ದ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ನಾಲ್ಕೂರು ಗ್ರಾಮದ ಉಜಿರಡ್ಕದ ನಿವಾಸಿಯಾದ ಚಿನ್ನಮ್ಮ ಇವರು ಹಿರಿಯ ನಾಟಿ ವೈದ್ಯರಾಗಿ ನೂರಾರು ಮಂದಿಯ ಆರೋಗ್ಯ ಸೇವೆಗೈದ ಸರಳ ಸಜ್ಜನಿಕೆಯ ಮಾತೃ ಸ್ವರೂಪಿ. ಗುಣಸಂಪನ್ನ ಹಲವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಗೌರವ ಪುರಸ್ಕಾರಗಳನ್ನು ಸ್ವೀಕರಿಸುತ್ತಾರೆ. ತಮ್ಮ ಇಷ್ಟಾರ್ಥಗಳನ್ನ ಸಕಲ ಸೌಭಾಗ್ಯಗಳನ್ನ ಸಂಪನ್ನಗಳನ್ನ ಈ ಸನ್ನಿಧಾನದ ದೇವರುಗಳು ತಮಗೆ ಸಕಲ ಐಶ್ವರ್ಯ ಭಾಗ್ಯವನ್ನ ನೀಡಿ ಕರುಣಿಸಲಿದ್ದ ತಮ್ಮಲ್ಲಿ ದೇವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ತಾಲೂಕಿನ ನೂಜೀರು ಗ್ರಾಮದ ತಂದೆ ಪೂವಪ್ಪ, ತಾಯಿ ಲೋಲಾಕ್ಷಿ ಅವರ ಮಗ. ಇವರು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಕೊರಗಜ್ಜನ ಭಕ್ತಿ ಗಾನದಿಂದ ಎಲ್ಲರ ಮನೆಯವರ ಮತ್ತು ಮನದಲ್ಲಿ ಮನಮಾತಾಗಿದ್ದಾರೆ. ಈ ಚಿಕ್ಕ ಪೋರ ಹುಡುಗನಿಗೆ ಎಲ್ಲ ಸಂಘ ಸಂಸ್ಥೆಗಳು ಗುರುತಿಸುತ್ತಾರೆ. ಅದೇ ರೀತಿ ಈ ಹುಡುಗನ ಖ್ಯಾತಿಯ ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟದಲ್ಲಿ ತನ್ನ ಕೀರ್ತಿ ಪತಾಕೆಯನ್ನ ಉತ್ತುಂಗಕ್ಕೇರಿಸಿದ ತನ್ನ ಹೆಮ್ಮೆ ಇವನಿಗಿದೆ. ಬಹುಶಃ ಬಹಳಷ್ಟು ಪ್ರೀತಿಯಿಂದ ಅಭಿಮಾನದ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದೇವೆ. ಕೊರಗಜ್ಜನ ಸನ್ನಿಧಾನದಲ್ಲಿ ಕೊರಗಜ್ಜನ ಇವರಿಗೆ ಅಭಿಮಾನದ ಸನ್ಮಾನ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಉತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ಜೊತೆ ಇರತಕ್ಕಂತಹ ಮಾಸ್ಟರ್ ಕಾರ್ತಿಕ್ ಹಾರ್ತಾರೆ ಅಂತ ಕೇಳಿಪಟ್ಟೆ. ಸೊ ತಾಟಿ ಉಂಡ ಜೋರಾದ ಒನ್ ಸೆಕೆಂಡ್ ಪ್ಲೀಸ್. ಕಾರ್ತಿಕ್ ಹಾಯ್ ಹಾಯ್ ಎಂಚುಳ್ಳರು ಹುಷಾರಿಲ್ಲ ಪದ್ಯ ಪಂಪರ ವಾ ಪದ್ಯ ಪಂಪರು ತುಳುವನಾಡ ಧರ್ಮ ತುಡರು. ಸೊ ಚಪ್ಪಾಳೆ ಒನ್ ಸೆಕೆಂಡ್ ಜೋರಾಯಿನ ಕೈ ಚಪ್ಪಾಳೆ ಯಾಚೆ ಸಾವು. ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ. ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ. ಕೊರಗತನಿಯ ಬಾನದೇವರೆ ಬುಲ್ಪುದಾರತಿ ಸ್ವಾಮಿಯ ಜಾಗ. ಬಾನದೇವರೆ ಬುಲ್ಪುದಾರತಿ ಸ್ವಾಮಿಯ ಜಾಗ. ಏಳು ಕುಪ್ಪ ಕಡತ್ತು ಬಟ್ಟದ ಕಾಣಿಕ ಮೆರಯ್ಯ. ಪತ್ತಿದಂಟೆನ ನೆಲಕ ಊರುದು ಕಪತನು ಕರಿಯ. ಪಟ್ಟಯ ಸಲ ಪುಪ್ಪ ಪಟ್ಟದ ಸೊಗೆ ಕೊಡು ನಿನನೆ. ಪಟ್ಟಯ ಸಲ ಪುರ್ಪ ಪಟ್ಟದ ಸುಗಿ ಕೊಡು ನಿನನೆ. ಎನ್ನವು ಸೊಗಡು ನಿನ್ನ ಪಾದನ ಧ್ವನಿ ಪೊಂದು ನೀ. ಕೊರಗತನಿಯ ಬಾನದೇವರ ಬಲಪದಾರತಿ ಸ್ವಾಮಿಯ ಜಾಗ. ಬಾನದೇವರ ಬಲಪದಾರತಿ ಸ್ವಾಮಿಯ ಜಾಗ. ಕಪ್ಪು ರಂಗಡ ಮಗರು ತಲೆಗಳು ನಲಿಪುನ ಪೊರಲು.
ಬೇದ ಚಕ್ಕುಲಿಯ ಸರಿಯಾಗಲು ಕಾಪುನ ನಿರೆದು ಕಡ ಕನ್ನಡ ಕೊಡೆ ದೊಕ್ಕ ದೆಪ್ಪುನಗ ಬರುವ ಕಡ ಕನ್ನಡ ಕೊಡೆ ದೊಕ್ಕ ದೆಪ್ಪುನಗ ಬರುವ ಪಂಡಿನಾಲೈಡೊಂದೆ ದಾನಗ ಉತ್ತರ ಕೊರುವ ಕೊರಗತನಿಯ ಕೊರಗತನಿಯ ಬಾನದೇವರ ಬಲ್ಪುದಾರತಿ ಸ್ವಾಮಿಯ ಜಾಗ ಬಾನದೇವರ ಬಲ್ಪುದಾರತಿ ಸ್ವಾಮಿಯ ಜಾಗ ಎಂಚ ಖುಷಿ ಅಂಡ ಅಂದು ನಿಕ್ಲಿಗೂ ಖುಷಿ ಅಂಡ ಮುಖದಾನೆ ತಾಟಿದ ಸೌಂಡ್ ಕೇಳೊಂದಿಚ್ಚಿ ಒನ್ಸ್ ಅಗೇನ್ ಜೋರಾಯಿನ ಕೈ ಚಪ್ಪಾಲಡಿ ಆಚೆ ಸೌಂದುಲ್ಲೆ ಈ ಒಂಚಿ ಮುಗ್ಧ ಪ್ರತಿಭೆ ತುಳುನಾಡಿನ ಪೆರ್ಮೆದ ಗಾಯಕಿ ಖಂಡಿತ ಪೆರ್ಮೆದ ಗಾಯಕಿ ದಯಪಂಡ ಈ ಒಂಜಿ ಕಿನ್ಯ ವಯಸ್ಸಿಡೆ ಅವಿತು ಸಾಧನೆ ಮಾಡ್ತಿರು ಮಾತ ಜನಕುಲಿನ ಜನಮೆಚ್ಚುಗೆನೆ ಗಳಿಸ ನೆಚ್ಚಿನ ಮಾಸ್ಟರ್ ಕಾರ್ತಿಕ್ ಮೆರೆಗ್ ಉಡಲ್ದಿಂಜ ಸೋಲ್ಮೆಲೆನ ಸಂದಾಯಿತ ಮಾಡ್ತಂದುಲ್ಲೆ ಅಭಿಮಾನದ ಸನ್ಮಾನದ ಎಡಿಟ್ ಕುಡಂಜಿ ಪದ್ಯ ಪಂಪೆಂದು ಪಂಡುಲ್ಲೇರು ಸೊ ಕೇನಾರ ರೆಡಿ ಉಳ್ಳಾರ ತುಕ ಪಾತಿರ್ಲೆ ತುಕ ನಿಕ್ಲ ಪಾತಿರ್ಡ ಕಾರ್ತಿಕ್ ಅಕ್ಲ ಪಾತಿರ್ಡ ಖುಷಿ ಆಗುಂಡತೆ ಅಂದಿಗೆ ಸೊ ಪನ್ನಡ ರೆಡಿನಾ ಎಸ್ ಹೂ ಪಂಪಾರು ಕಪ್ಪು ಮಾಡಿದು ಮಂತ್ರ ದೇವತೆ ದೇವರಿನ ಸುಗಿಪುನು ಇತ್ತೆ ಪಂಡ್ರ ಉಳ್ಳೇರು ಸೊ ಚಪ್ಪಾಲೆದ ಮುಖಾಂತರ ಬೇರೆನು ಈ ಒಂಜಿ ಪದ್ಯಗು ನಿಕ್ಲು ಬರಮಲ್ಪುನುಡು ಪಂತೆ ನಿಕ್ಲು ಎಡಬಿಡಂತಿನ ಮಾಡ್ತಂದು ಬಲ್ದು ಚುಕ್ಕೀಗ ಇರುವಲ್ದ ಮನ್ನಗ ಕಾತು ಬೈದನ ಬೆರಿಯ ಬತ್ತಗ ಕಪ್ಪು ಮೋನೆಗು ಬಲ್ದು ಚುಕ್ಕೀಗ ಇರುವಲ್ದ ಮನ್ನಗ ಕಾತು ಬೈದನ ಬೆರಿಯ ಬತ್ತಾಗ ಅಬಾಲಿಗ ರಂಗ ಅಬಾಲಿಗ ಸಿಂಗಾರಡ ಕೊರ ಗಂಟದ ರೂಪ ತುಳುನಾಡ ಮಂತ್ರ ದೇವತೆ ಕಾರ್ಣಿಕದ ಮೋತಿ ಗಗ್ಗಾರ ನಲಿಗೇನ ತೋಡು ಕೊಡಿ ಅಡಿದು ಬತ್ತೇರ ಉಸುರುದ ಸತಿ ಮಾಮಲ್ಲ ಮಾಯೆ ಭೂಮಿ ತೂಕದ ತಿಲಕ ಮುಂದೊಡುಗೆ ಎನ್ನಪ್ಪಯ್ಯೇ ರಾತ್ರ ಬಗೆದು ನಿನ್ನ ಕಣ್ಣುಡುಗೆ ದನ್ನಾನ 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 ಮರಿಮಾಲ ರಂಗೀತ ಗೋಡಿಸ್ತಿದ ಬೊಟೋರಿಯೇ ಪಾರ್ವತಿ ಅನ್ಸ ನಿನ್ನಲ ಓ ಮಂತ್ರಮೂರ್ತಿ ಗಗ್ಗಾರ ನಲಿಗೇನ ತೋಡು ಕೊಡಿಯದಿತ್ತು ಬತ್ತೇರ ಉಸುದ ಸತ್ತಿ ಮಾಮಲ್ಲ ಮಾಯೆ ಕಪ್ಪು ಮೋನೆಗ ಬಲ್ದು ಚುಕ್ಕಿಗ ಇರುವಲ್ದ ಮಂದಗ ಕಾಂತು ಬೈದನ ಬೆರೆಯ ಬತ್ತಾಗ ಕಪ್ಪು ಮೋನೆಗ ಬಲ್ದು ಚುಕ್ಕಿಗ ಇರುವಲ್ದ ಮನ್ನಗ ಕಾಂತು ಬೈದನ ಬೆರೆಯ ಬತ್ತಾಗ ಈ ಒಂಜಿ ನೆನಪು ಶಕ್ತಿ ಈ ಕಿನ್ಯ ಬಾಳೆಗೆ ಈ ಸನ್ನಿಧಾನದ ದೈವ ದೇವೇರು ನಾನಲ ಶಕ್ತಿನ ಕೊರಡು ಪಂಪುನಂಚಿನ ದೇವೆರಡ ವಿಡಂಬ್ರಮೈನ ಪ್ರಾರ್ಥನೆ ಮಲ್ತೊಂದು ಕುಡಂಜಿ ಪದ್ಯ ಪಂಪಾರ ಕರಾನ ಪೊಳಿತ ರೆಡಿ ಉಳ್ಳಾರ ಕೇಂದ್ರ ಸೊ ಚಪ್ಪಾಲೆ ಬಾರಡ ಲಕ್ಕೆ ನಾ ತುಡರುಡಿ ಅಜ್ಜ ಕಡಲ ಪೊಳಿತ ಉಡಲಕ್ಕೆ ನಾ ತುಡರುಡಿ ಅಜ್ಜ ಆ ಸತ್ತದ ದಿಗು ಧರ್ಮದ ದಿಗು ಪುದರ ಗೋ
ಕೊರಗಜ್ಜ ಸ್ವಾಮಿ ಕೊರಗಜ್ಜ ತುಳುವ ಸೀಮೆದ ಧರ್ಮದ ಉಲ್ಲಾಯ ಕೊಸುದುವನ ಧರ್ಮದ ಉಲ್ಲಾಯ ಸ್ವಾಮಿ ಕೊರಗಜ್ಜ ನನಯೇ ಕಷ್ಟದ ದಾದಿಗ ತಡಲಾರನದಯೇ ಕಡಲ ಪಡಿತ ಉಡಲಕ್ಕೆ ನಾ ತುಡರು ಈ ಅಜ್ಜ ತುಡರು ಈ ಅಜ್ಜ ಕಪ್ಪು ಮೋನೆಗೆ ಪುಲ ಪುರ್ಪದ ಪುರ್ರುದ ಸಿಂಗಾರ ಸತ್ಯದ ತಾದಿಗ ಬಲ್ಗಿರಿ ನಿನ್ನ ಅದರದ ಗಗ್ಗಾರ ಕಪ್ಪು ಮೋನೆಗೆ ಪುಲ ಪುರ್ಪದ ಪುರ್ರುದ ಸಿಂಗಾರ ಸತ್ಯದ ಸಾದಿಗ ಬಲ್ಗಿರಿ ನಿನ್ನ ಅಜನದ ಗಗ್ಗಾರ ಕಣಿಕ ನಿನ್ನ ಗೊಂಡ ಬೇನೆನ ಬನ್ವ ನಿನ್ನ ಒಕ್ಕೊಂಡು ಬರುವನ ಉಡಲ ಗುರಿಗಾರ ಕಂಚವನ್ನಯ ಮನ್ನ ತೆರಳ ನಿನ್ನ ಕಾಂತದ ಅವಯ ಗುರುಳ ಕತ್ತ ಬಿರದ ಪ್ರತಿ ಮಡಿಪುಗು ಕಷ್ಟದಿಂಗಾಲ 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 ತುಳುವ ಸೀಮೆದ ಧರ್ಮದ ಉಲ್ಲಾಯೇ ತುಳುವ ಸೀಮೆದ ಧರ್ಮದ ಉಲ್ಲಾಯೇ ಓ ಸ್ವಾಮಿ ಕೊರಗಜ್ಜಿ ಕಷ್ಟದ ದಾರಿಗ ತಜಲೇರನದಯೇ ಕಳಲ ಪೊಳಿತ ಉಡಲಕ್ಕೆ ನಾ ತುಡರು ಈ ಅಜ್ಜ ತುಡರು ಈ ಅಜ್ಜ ಥ್ಯಾಂಕ್ ಯು ಗ್ರಾಮದ ಈ ಒಂಜಿ ಕಲ್ಲಾಡಿ ಪ್ರದೇಶಡು ಸ್ವಾಮಿ ಕೊರಗಜ್ಜನ 16ನೇ ವರ್ಷದ ಈ ಒಂಜಿ ನೇಮೋತ್ಸವದ ಕಾರ್ಯಕ್ರಮದ ವೇದಿಕೆಡು ಆಶೀನರಾಂಚಿನ ಮಾತ ಗಣ್ಯ ವ್ಯಕ್ತಿಲೆ ಈ ಒಂಜಿ ಕಾರ್ಯಕ್ರಮ ನಿರೂಪಣೆ ಮಲ್ತಿನ ಅಂಚಿನ ಎನ್ನ ಮಿತ್ರನ ಜನಾರ್ದನರೇ ಅಂಚನೆ ಜನಾರ್ದನ ಕುಟುಂಬದ ಕುಲೆ ಮೂಲು ಈ ಒಂಜಿ ಕಾರ್ಯಕ್ರಮ ಈ ದೇವರಿನ ಒಂಜಿ ಸನ್ನಿಧಿಡಿ ನಡಪನಂಚಿನ ನೇಮೋತ್ಸವ ಪಕ್ಕ ನನ್ನ ಕೆಲವು ಕಾರ್ಯಕ್ರಮ ಉಂಡು ಅಯ್ನ ಪೂರ ವೀಕ್ಷಣೆ ಮಲ್ಪೆರೆ ದೇವರ ಪ್ರಸಾದ ತುಂಡ್ರೆ ದೇವರನ ಆಶೀರ್ವಾದ ಪಡೆಯರೆ ನಿಖಲು ಮಾತೆರ್ಲ ಬೈದಾರು ನಿಖಲೆ ಮಾತೆರಗಲ ಎಂಗಿಲ್ನ ಕುಪ್ಪೆಬದ ಗ್ರಾಮ ಪಂಚಾಯತಿದ ಈ ಕಿಲಂಜಾರು ಗ್ರಾಮದ ಕಲ್ಲಾಡಿಡು ಈ ಒಂಜಿ ಪ್ರದೇಶಡು ನಡಪನಂಚಿನ ಈ ಒಂಜಿ ಕೊರಗಜ್ಜನ ಈ ಕಾರ್ಯಕ್ರಮದ ಬಗ್ಗೆ ನಿಖಲೆ ಮಾತೆರಗಲ ಎಂಕುಲು ಅನಂತ ಅನಂತ ಎಂಗಿಲ್ನ ಒಂಜಿ ನಮಸ್ಕಾರವನ್ನು ಸಲ್ಲಿಸಾವನುವ ದಾಯಪಣ್ಣಗ ಈ ಒಂಜಿ ಪ್ರದೇಶಡು ಮೊರಣಿ ಒಂದೇ ಒಂದು ಜಾಗಡು ಜನಾರ್ದನಕಲ್ನ ಒಂಜಿ ಕಟೀಲ್ ಮೇಲದಕಲ್ ಆಟ ಕಾರ್ಯಕ್ರಮ ಇತ್ತುಂಡು ಐಟ್ಲ ಮಾತಾ ಎಂಕಲ್ನ ಜಾತಿ ಧರ್ಮ ಮದತದು ಆ ಕಾರ್ಯಕ್ರಮಡ್ಲ ಈ ಕುಪ್ಪೆಬದ ಪಂಚಾಯತ್ ಪರಿಸರದ ಮಾತೆರ್ಲ ಬತ್ತದ ಕಾರ್ಯಕ್ರಮಡು ಭಾಗಿಯಾಗ್ತೀರಿ ಅವೇ ಲೆಕ್ಕ ಒಂದೊಂಜಿ ನೇಮೋತ್ಸವದ ಕಾರ್ಯಕ್ರಮ ಕೂಡ ಮಾತೆರಗೆಲ್ಲ ಅರ್ ಹವಾನಿಸಿ ಮಲ್ತಾರೆ ಅಕಲ್ನ ಅರ್ ಹವಾನ ಪ್ರಕಾರ ಇನ್ನು ಮಾತೆರ್ಲ ಬೈದರು ಅವೇ ಲೆಕ್ಕನೇ ಮೂಲ ನಡಪರಂಚಿನ ಮಾತೆ ಕಾರ್ಯಕ್ರಮ ನೇನು ಪೂರ ನೆತ್ತ ಪ್ರಯೋಜನ ನೆತ್ತ ಒಂಜಿ ಆರ್ನ ಉದ್ದೇಶ ಆರ ಕುಟುಂಬದ ಉದ್ದೇಶ ಇಂಜಿನುಂಡು ಅಯ್ಯನ ಖಂಡಿತವಾದಲ್ಲ ದೇವರ ಪೂರ್ತಿ ಮಲ್ತು ಕೊರಡು ಪಂಡದ್ದು ದೇವರಿಡ ಯಾನ್ ಪ್ರಾರ್ಥನೆ ಮಲ್ತನ್ವೆ ಅವೇ ಲೆಕ್ಕನೆ ಈ ಒಂಜಿ ವೇದಿಕೆಡಿ ಇನಿ ಪ್ರೀತಿದ ಮೋಕ್ಯದ ಒಂಜಿ ಸನ್ಮಾನ ಕಾರ್ಯಕ್ರಮಲ್ಲ ಇನಿ ಮಲ್ತೇರು ಇನಿ ಸಮಾಜಡು ಧಾರ್ಮಿಕಡು ಶೈಕ್ಷಣಿಕಡು ಮಾತಾಡ್ಲ ಕೆಲವು ವ್ಯಕ್ತಿ ನಕಲು ಇನಿ ಅಕಲ್ನ ಪ್ರತಿಭೆನ ಪ್ರದರ್ಶನ ಮಲ್ತದು ಅಕಲು ಇನಿ ಆ ಒಂಜಿ ಸನ್ಮಾನಗ ಪಾತ್ರರಾಯರು ವಿಶೇಷವಾದ ಇನಿ ಮಾಸ್ಟರ್ ಕಾರ್ತಿಕ್ ಆ ಒಂಜಿ ಬಾಲದ ನಿಜವಾದಲ ಆ ಒಂಜಿ ಸನ್ಮಾನ ಕಾರ್ಯಕ್ರಮ ನಿಜವಾದಲ ಇಂದನೆ ಮೆಚ್ಚೋಡ ಎಂದು ದಯಪಣ್ಣಗ ಸಮಾಜೋಡು ಇನಿ ಅಂಚಿನ ಒಂಜಿ ಮಾಸ್ಟರ್ ಕಾರ್ತಿಕಲ ಕಂದಿನ ಒಂಜಿ ವಿಕಲಚೇತನ ಬಾಲೆಗೆ ಸನ್ಮಾನ ಮಲ್ತೆ ನಿಜವಾದ ಎಂಕಿಲ್ಲ ಎನ್ನ ಉಡಲ್ ದಿಂಜುಂಡು ದಯಪಣ್ಣಗ ಆ ಬಾಲ ವಿಕಲಚೇತನ ಅಂಡಲ ಇನಿ ದೇವರು ಆರ್ನ ಅವಜಿ ಕೊರಗಜ್ಜನ ಸನ್ನಿಧಿರಾದಪ್ಪು ದಾದನ ಆ ಬಾಲೆಗೆ ದೇವರ ಒಂಜಿ ಶಕ್ತಿ ಕೊಡ್ತೇರು ಇನಿ ಆ ಬಾಲೆ
ಇನ್ನು ಎಂಕಲ್ನ ತಾಲೂಕತ್ತು ಜಿಲ್ಲೆತ್ತು ರಾಜ್ಯತ್ತು ಎಂಕಲ ದೇಶಡ್ ಒಂಜಿ ಆ ಬಾಲೆ ಒಂಜಿ ಪುದರ್ಪೋಪನ ಒಂಜಿ ಬಾಲೆ ಆವಡ ಪಂಡದು ಯಾನ ದೇವರಡ ಪ್ರಾರ್ಥನೆ ಮಲ್ಪ ದಾಯ ಪಂಡಗ ಆ ಬಾಲೆ ಇನಿ ನಿಜವಾದಲ ಮಾತೆರೆಗಳ ತೂದು ಒಂಜಿ ದಾದಾಂಡ್ಲ ಒಂಜಿ ಪ್ರಾಕ್ಟೀಸ್ ಮಲ್ತದ ಪನ್ನಡಾವು ಅತ್ತನ ಒಂಜಿ ಬುಕ್ಕುತದ ಪನ್ನಡಾವು ಆ ಬಾಲ ಕಾಲಿ ಒಂಜಿ ಜ್ಞಾನ ಶಕ್ತಿಡಿ ಇನಿ ಪಂಡಿನಂಚಿನ ಮೂಜಿ ಪದ್ಯ ನಿಜವಾದಲ ಇನ್ನು ಪೂರ ಎಂಕುಲು ಮೆಚ್ಚುಡಾಗಿನಂಚಿನ ದೇವರು ಆ ಬಾಲೆಗೆ ನನಾತ್ ಶಕ್ತಿ ಐಕ ಭಾಗ್ಯ ಆರೋಗ್ಯನು ದೇವರು ಕೊರಡು ಆ ಬಾಲೆನ ತೂಪನಂಜಿನ ಭಾಗ್ಯ ಆ ಜೋಕು ಆ ಬಾಲ್ಯದ ಕುಟುಂಬಗಳ ದೇವರು ಕೊರಡು ನಿಜವಾದಲ ಆ ಬಾಲ್ಯದ ಒಂಜಿ ಆ ವಾಯ್ಸ್ ಆ ಬಾಲ ನಿಜವಾದ ರೀತಿಲಿ ಇನ್ನು ಮೈನರ್ ಬಾಲೆ ಎನ್ನ ಅಭಿಪ್ರಾಯ ಒಂಜಿ 10 ವರ್ಷ ಏತಣ್ಣ ಎನ್ಮ ವರ್ಷ ಆಡುತ್ತಲೆ ಇನ್ನು ಆ ಬಾಲೆಗೆ ತನ್ನ ಜನ್ಮ ಕೊರ್ನ ಅಮ್ಮೆಲ ಪೆದ್ದಿ ಅಪ್ಪೆಲ ಆ ಬಾಲೆನಿನಿ ಆ ರೀತಿ ಇನ್ನು ತಾಂಕೊಂದು ಬೇದತ್ತಲೆ ಬಾಲೆಗೆ ಬುದ್ಧಿಶಕ್ತಿ ಕಮ್ಮಿ ತಿಂಡಲ ಇನ್ನು ಆ ಬಾಲೆಗೆ ಜ್ಞಾನಶಕ್ತಿ ಕೊಡ್ತೀರಿ ದೇವರ ಆ ಬಾಲೆಗೆ ದಯನ್ಲ ಕೊಡ್ತೀರಿ ನಿಜವಾದಲ ಆ ಬಾಲೆಲ ಆ ಒಂಜಿ ಪದ್ಯ ಎಂಕ ಕೇಂದ್ರ ನಿಜವಾದ ಎನ್ನ ಮನಸ್ಸು ಉಡಲ ಜಿಂದಜಿ ಪೋಂಡು ನಿಜವಾದಲ ನೀನು ಪೂರ ಎಂಕುಲು ಸಮಾಜಡು ಗುರುತಿಸೋಡು ಇನ್ನು ಈ ಕೇವಲ ಒಂಜಿ ವೇದಿಕೆಡು ಪದ್ಯ ಪಂಡದು ಭಾಷಣ ಪಂಡದು ಸನ್ಮಾನತ್ತು ಇಂಚಿನ ಈ ವಿಕಲಚೇತನ ಅಂಗವಿಕಲ ಇಂಚಿನ ಏರು ಜೋಕಲಾವಡು ಇನ್ನು ವಿಕಲಚೇತನ ಮಲ್ಲಕ್ಕಲಾವಡು ಪ್ರಾಯದಕಲು ಇಂಚಿನ ಕಲಿಪುರ ಎಂಕುಲು ಸನ್ಮಾನ ಮಲ್ತಂಡ ಸಮಾಜದ ಅಕಲನ್ನು ಗುರುಸಿದಾಂಡ ನಿಜವಾದಲ ಒಂಜಿ ಆ ಒಂಜಿ ಬಾಲೆಗೆ ಬಾಲ್ಯದ ಕುಟುಂಬಗೂ ಇನ್ನು ಸಮಾಜಕ್ಕೆ ಒಂಜಿ ಮಾದರಿ ಆಪನ ಬಂದ ಒಂಜಿ ಭಾವನೆಲ್ಲ ಯಾನ ಮೂಲ ಪಣಂದುಲ್ಲ ಅಡಿದವರ ಮಾಸ್ಟರ್ ಕಾರ್ತಿಕ್ ದೇವರೇ ಇರೆಗೆ ಆಯುರಾರೋಗ್ಯ ಐಶ್ವರ್ಯ ಕೊರಡು ನನಲ ಈರ್ನ ಈ ಒಂಜಿ ಮಲ್ಪನಂಚಿನ ಈ ಕೃತ್ಯ ಈರ್ನ ಮಲ್ತಿನಂಚಿನ ಈ ಒಂಜಿ ಆ ಹಾಡುಗಾರಿಕೆ ಈರ್ನ ಈ ಒಂಜಿ ಆ ಒಂಜಿ ಮನಸ್ಸುಡಿತ್ತಿನ ಬೇನೆ ಆಯ್ನ ಈರ್ನ ಕುಟುಂಬಗೂ ದೂರ ಮಲ್ಮ ಶಕ್ತಿಲ ದೇವರ ಕುರಾಡು ನಿಜವಾದಲ ಈ ಒಂಜಿ ಕಾರ್ಯಕ್ರಮ ಎಡ್ಡೆ ಕಾರ್ಯಕ್ರಮ ಇನ್ನು ಈ ವೇದಿಕೆ ನನ್ನ ಕೆಲವೇರು ಪಾತ್ರರು ಜನಾರ್ದನ ಮಲ್ತಿನ ಈ ಕಾರ್ಯಕ್ರಮ ನಿಜವಾದಲ ಒಂದೊಂಜಿ ಎಂಕಲ್ನ ಎಂಕಲ್ನ ಈ ಒಂಜಿ ಕುಪ್ಪೆಬದ ಗ್ರಾಮ ಪಂಚಾಯತ್ ಹೇಳ್ತೀನಿ ಕಲ್ಲಾಡಿ ಪ್ರದೇಶಡು ಜನಾರ್ದನ ಇನ್ನೊಂದು 14ನೇ ವರ್ಷ ಕಾರ್ಯಕ್ರಮ ದೇವರು ಯಶಸ್ವಿಯಾದ ನೆರವೇರಿಸಿಕೊರಡು ಪಂಡದು ಎಂಕ ಆಗುವಶ ಮಲ್ದು ಕೊರನೈಕ್ ಅರಗಿಯಾನ್ ಎನ್ನೊಂದು ನಮಸ್ಕಾರ ಪಣ್ಣೊಂದು ಎನ್ನ ಪಾತ್ರ ನೊಂತಾವೆ ಜೈ ಜೈ ಕರ್ನಾಟಕ. ಚಾವಣಿಯ ಅದೇ ರೀತಿ ಮೇಲ್ಚಾವಣಿಯ ಶೀಟು ಅದೇ ರೀತಿ ತಡೆಗೋಡೆಯ ವ್ಯವಸ್ಥೆಯನ್ನ ಸರ್ಕಾರದ ಮಟ್ಟದಲ್ಲಿ ತಾವುಗಳು ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸ್ಫೂರ್ತಿದಾಯಕ ಮಾತುಗಳೊಂದಿಗೆ ಎಲ್ಲರ ಮನವನ್ನ ಗೆದ್ದಿದ್ದಂತಹ ಮಾತನ್ನ ಆಡಿದಂತಹ ಸರ್ ತಮಗೆ ಮತ್ತೊಮ್ಮೆ ಹೃದಯಾಂತರದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇನ್ನಿತ ಈ ಪೊರ್ಲದ ಕಾರ್ಯಕ್ರಮಡು ಮಾತ ಸೇರಿನಗರಿಗೆ ಆ ದೇವೇರು ಎಡ್ಡೆ ಪ್ರಸಾದನು ಕೊರದು ನನಮಿತ್ತು ಎಡ್ಡೆಡ್ಡೆ ಕಾರ್ಯಕ್ರಮ ಮನಪಣಿದ ಆ ಭಾಗ್ಯನು ಆ ಜನಾರ್ದನ ಕೊರಡು ಪನ್ಪಿನಿದ ಎರಡು ಪಾತ್ರೆ ಪಂಡದು ಮಾತ್ರೆಗಳ ವಂದನೆ ಮಂತೊಂದುಲ್ಲೆ. ಶ್ರೀಯುತ ಗೌರವಾನ್ವಿತ ಪ್ರಶಾಂತ್ ರೈ ಮರುವಂಜ ಸರ್ ತಮ್ಮನ್ನ ಪ್ರೀತಿಯಿಂದ ಭಾಷಣ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ಗ್ರಾಮ ದೇವರನಂಚಿನ ದುರ್ಗೆಗೆ ತರತಗ್ಗಾದು ಅವೇ ಪ್ರಕಾರಡು ಈ ಸಾನ್ನಿಧ್ಯಡಿತ್ತನಂಚಿನ ಕೊರಗಜ್ಜನ ಪಾದಗು ತರೆತು ಮುಟ್ಟಾದು ಅಂಚನೆ ಸರ್ವಶಕ್ತಿಲೆಲ್ಲ ಮನಸಾರ ಸುಗಿತಂತು ಅಂಚನೆ ಗ್ರಾಮ ದೇವರೆಡ ಬ್ರಹ್ಮಜ್ಞಾನನು ದೇವರೆಡ ಸಂಪೂರ್ಣ ಸ್ವೀಕಾರ ಮಲ್ತದ್ದು ಬ್ರಹ್ಮಣ ಪನ್ಪಣ ಒಂದು ಶ್ರೇಷ್ಠವಾಯಿನ ಜಾತಿನ ಇನಿ ಉದ್ಘಾಟನೆ ಮಲ್ತದ್ದು ಇನಿ ಈ ಒಂಜಿ ಮನ್ನಡು ಪವಿತ್ರವಾಯಿನ ಶುದ್ಧ ಮನಸ್ಸಿನ ಬತ್ತದು ನಂಗೆ ರಡ್ಡು ಪಾತೆರ ಕೊರೋದು ಆಶೀರ್ವಾದ ಮಲ್ತನಂಚಿನ ಸಬೆಟಿತ್ತನಂಚಿನ ಹಿರೆಗೆ ಉಡಲು ಜುಂಜಿನ ಸೊಲ್ಮೇಲೆ ಅಂಚನೆ ಕಲ್ಮಶ ಮನಸ್ಸು ಇತ್ತಿನೇನು ಶುದ್ಧ ಮನಸ್ಸಿಗೆ ವೈಪುನಂಚಿನ ಮುಗ್ಧ ಮನಸ್ಸಿಟ್ಟು ಸಂಗೀತದ ರೂಪಡು ಆಧ್ಯಾತ್ಮಿಕ ಚಿಂತನೆ ಮನಸ್ಸಿಗೆ ಏಕಾಗ್ರತೆ ಕುಣಪುನಂಚಿನ ನಮ್ಮ ಸ್ಯಾಕ್ಸಫೋನ್ ಅತಿ ವಾದ್ಯಕೆರವುಲೇರು ಅರೆಕ್ಲ ಉಡಲ್ ಜನ ಸೊಲ್ಮೇಲೆ ಅಂಚನೆ ವೇದಿಕೆಡು ಪಂಚಾಯತ್ ಮಟ್ಟಡು ಗುರುತಿಸಾತ್ ಇನಿ ಸಮಾಜಗೂ ದಾದಾಲ ಎಡ್ಡೆ ಒಂಜಿ ನಮ್ಮರ್ದ ತೀರ್ನಂಚಿನ
ಸರಕಾರ ತಿಕ್ಕನಂಚಿನ ಸೌಲಭ್ಯನ ದೆತ್ತು ಊರುಗು ನಮ್ಮ ತಾಪನ ರೀತಿಡ್ ಎಡ್ಡೆ ಒಂಜಿ ಪುದರ್ ಜೀವನಡು ದೆಪ್ಪೊಡು 10 ಜನಕ್ಕೂ ಎಡ್ಡೆ ಉಪಕಾರ ಆವಡು ಪಂತ್ ಪ್ರೀತಿಪೂರ್ವಕವಾದ ವಿನಿ ವೇದಿಕೆಡು ಬತ್ತನಂಚಿನ ಉಪಾಧ್ಯಕ್ಷರಿಗಳ ಎನ್ನ ಪ್ರೀತಿ ಉಡಲ್ಜಿಂಜಿನ ಸೊಲ್ಮೇಲು ಅಂಚನೆ ಬೇತೆ ಬೇತೆ ರೀತಿದ ನೆಟ್ ಕಷ್ಟ ಕಾರ್ಪಣ್ಯ ಪಣ್ಣ ದಾದಾಂದು ತೇರಿತು ಎಲ್ಲಿಯ ಪ್ರಾಯೋಟಿ ಉದ್ಯಮಿಯಾತ ಬಲತ್ತಿನಂಚಿನ ಎನ್ನ ಮಿತ್ರರಿಗಳ ಉಡಲ್ಜಿಂಜಿನ ಸೊಲ್ಮೇಲು ಅಂಚನೆ ಗ್ರಾಮ ಪಂಚಾಯತಿದ ಎನ್ನ ಮಿತ್ರರ ಸದಸ್ಯರಿಡ ಅಭಿನಂದನೆ ಪಂಡೊಂದು ಇನಿ ಈ ಮನ್ನಡು ಪನ್ನಗನೆ ರೋಮ ಒಂಚೂರು ಕುತ್ತಾಪುಂಡು ದಯಪಂಡ ಜನಾರ್ದನ ಇರಲ್ಲ ಅಂಚನೆ ಆರ್ನ ಪತ್ನಿ ಆರ್ನೊಟ್ಟಿಗೆ ಈರ್ನೊಟ್ಟಿಗೆ ಸದಾ ಯಾನುಲ್ಲೆ ಪನ್ಪನ ಎನ್ನ ಮಿತ್ರರು ಸುರೇಶ್ ಉಜಿರಡ್ಕಲ ಸೇರಿದು ನಮ್ಮ ಕೆಲವು ದಿಕ್ಕಡು ಧಾರ್ಮಿಕ ಕ್ಷೇತ್ರ ದೇವೇರು ಪಂಡ ದಾದಾಂದ ಪನ್ಪನ ಇನಿ ಇಂಚ ವ್ಯವಸ್ಥಿತವಾದ ನಡಪಡು ಪನ್ಪನ ಈ ಮನ್ನಡ ತೋಜನಂಚಿನ ಎಂಕಲಿಗೆ ಶಾಲೆ ಪಾಡುನತ್ತ ನಿಜವಾದ ನಿಕಲಿಗೆ ಶಾಲೆ ಎಂಕಲ ಸೇರಿದ ಪಾಡೋಡು ಈ ಸಂದರ್ಭ ಪನ್ಯರು ಇಷ್ಟಪಡುತ್ತೆ ದಾಯಂದ ಪಂಡ ಇನಿ ಓಲಾಲ ಎಡ್ಡೆ ಕ್ಷೇತ್ರ ಪೋಂಡ DJ ರುಕ್ಕಮ್ಮ ನಿನ್ನ ಗಂಡ ಯಾರಮ್ಮ ಚಿತ್ರಾನ್ನ ಇಂದು DJ ಒಂದಿಪ್ಪುಂಡು ಅಲ್ಲ ದೈವ ದೇವರನ್ನ ಅರ್ಥನ ಒಂದಿಪ್ಪುಂಡು ನೆಕ್ಕ ಅರ್ಥೊಂಡ ಸ್ವಾಮಿ ಇಂದು ದೈವ ದೇವೇರು ಪಂಡದಾದ ದೈವದ ಉಡಲ ಜಿಂಜಿನ ಆ ಒಂಜು ಕ್ಷಣ ಮುಕ್ಕಾಲಗಳಿಗೆ ಆ ನರ್ತನದ ಪೊರ್ತಗು ಶರೀರಗು ಬತ್ತದು ಆ ಒಂಜಿ ದೈವ ಎಂಚ ಸಂಕಲ್ಪಂಡು ಐನ್ನೆ ಸರಸ್ವತಿನ ರೂಪಡು ನುಡುಪಿನಂಚಿನ ಆ ಪಾತ್ರೆಯನ್ನು ನಮ್ಮ ಭಕ್ತಿಟ್ ಸ್ವೀಕಾರ ಮಲ್ತಂಡ ಈ ರೀತಿದ ಒಂಜಿ ಜನ ಈತ ಪೊರ್ತು ತಾಳ್ಮೆಟ ಕುಳ್ಳ್ಯಾರ ಅಂದ ಪನ್ಯಾರ ನಾನು ಇಷ್ಟಪಡಪ್ಪೆ ಅಂಚನೆ ಇನಿ ತೊಲೆ ಸುರುತಾವತ್ ಭಜನೆ ಮುಗ್ಧ ಮನಸ್ಸದ ಎದುರು ಒಂಜಿ ದೀಪ ದೀತು ಭಕ್ತಿಡ್ ವಿನಯಡ ಕುಲ್ಲದು ಒಂಜಿ ಭಜನೆ ಮಲ್ಪೇರು ಅವು ಪಣ್ಣಗನಂಕ ತೋಜುಂಡು ಭಜನೆ ಮಲ್ತೊಂದುಳ್ಳೇರಿಂದು ಭಜನೆ ಹತ್ತು ಸ್ವಾಮಿ ಭಜನೆ ಪಂಡ ಆ ಎದುರು ಒಂಜಿ ದೀಪ ಪೊತ್ತಂಡ ಅವು ಪ್ರತಿ ಒರಿಯನ ಆ ಈ ಕ್ಷೇತ್ರ ಮಾತ್ರತ್ ಈ ಗ್ರಾಮಗು ಪ್ರತಿ ಒರಿಯನ ಉಡಲ್ಡ್ ಆ ದೀಪ ಬೆಳಗಿಸಾತ್ ಅಂಚನೆ ಆ ಮುಗ್ಧ ಮನಸ್ಸು ಪಣ್ಣಂಚಿನ ಆ ಭಜನೆ ಪಂಡಂಡ ನಮ್ಮ ಹಿಂದೂ ಸಂಪ್ರದಾಯದ ಒಂಜಿ ಪಾತೆರುಂಡು ದೇವೇರು ಭಜನೆ ಕುಲ್ಲುತ ಮಲ್ತಂಡ ಯಾನ್ ಕುಲ್ಲುತ ಕೆಬಿ ಕೊರುವೆ ಭಜನೆ ಉಂದೊಂದು ಪಂಡ ಯಾನ್ ನಿಖಲ್ನೊಟ್ಟಿಗೆ ನಲಿತೊಂದು ಕೆಬಿ ಕೊರುವೆ ನಿಖಲ್ನ ಕಷ್ಟ ಕಾರ್ಪಣ್ಯನ ದೂರ ಮಲ್ಪೆ ಅಂದ್ ಪನ್ಪಡ ನಮ್ಮ ಧರ್ಮ ಉಂಡು ಭಾರಿ ಖುಷಿ ಅಂಡ್ ಈ ಕ್ಷೇತ್ರ ವಿಶೇಷವಾದ ನನ್ನ ಬಲಪಡು ಎಡ್ಡೆ ರೀತಿಡ್ ಗ್ರಾಮ ಪಂಚಾಯತ್ ಮೆಂಬರ್ಡ ನಮ್ಮ ಒಂಜಿ ಪುರ್ತಡು ಅಕಲ್ನ ಕಷ್ಟ ಎಂಕ್ಲೆಗ್ ದಾದಾಲ್ನ ಈ ದೈವ ದೇವರನ ಸಾನ್ನಿಧ್ಯಗು ಎಡ್ಡೆ ರೂಪಡು ದಾದಾಲ್ನ ಇರು ಸರಕಾರ ಬರ್ಪಣಂಚಿನ ಸವಲತ್ತನ್ನ ನಿಕಲ್ ದಾದಾನ್ಲ ಎಂಕ್ ಸಹಕಾರ ಕೊರಡು ಪನ್ನಗ ಖಂಡಿತವಾತಲ ಏನಾರ್ಥ ಬರ್ಪಣಂಚಿನ ಅವಕಾಶನ ಇರು ಒಂಜಿ ಪಾತೆರ ಆರಗ್ ನಡ ಕೊರಿಯರು ಆರೆಗ್ ಖಂಡಿತ ಮುಲ್ಪತ ಸರ್ವ ಧರ್ಮ ಆರೆಗ್ ದೈವ ದೇವರನ ಆಶೀರ್ವಾದ ಸದಾ ಇಪ್ಪಡಂದು ಪನ್ಯಾರ ಈ ಪೊರ್ತುಗೆ ನಾನು ಇಚ್ಛೆ ಪಡತ್ತೆ ಐರ್ತಲ್ಲ ಖುಷಿಯಾಪಣದ ಬಣ್ಣ ನಮ್ಮ ಎಂಚೆಂಚಿನ ಉದ್ಯೋಗ ಎಂಚೆಂಚಿನ ಆಫೀಸರ್ನೊಟ್ಟಿಗೆ ಕೊಲ್ಲುತ್ತ ನಮ್ಮ ವೇದಿಕೆಡ್ ಪಾತೆರುವ ಆಂಡ ಈ ವೇದಿಕೆಡ್ ಪಾತೆರಡ ಚೂರು ತೂದು ಪಾತೆರಡಪ್ಪಣ ದಯ ಪಂಡ ಮುಲ್ಪ ದೈವ ದೇವರನ ಶಕ್ತಿಲ್ ತಾಂಡವಾಡ ಒಂದು ಗೊಬ್ಬೊಂದುಲ್ಲ ಅವೇ ರೀತಿ ಇನ್ನು ಸರ್ವಧರ್ಮನು ಒಂಜಿ ಒಗ್ಗಟ್ಟೆ ಸತ್ ಇಂಚಿನ ಒಂಜಿ ಶಕ್ತಿ ಈತ ಶೋಕದ ಕಾರ್ಯಕ್ರಮ ಅಲ್ಪನ ಎಲ್ಲ ವಿಷಯ ಅತ್ತು ಅವು ಅತ್ತಂತೆ 10 ಜನಕ್ಕೂ ಎಡ್ಡೆ ರೀತಿದ ಬೇತೆ ಬೇತೆ ಕಷ್ಟ ಬೇತೆ ಬೇತೆದ ರೋಗಗಳು ಬತ್ತಂಡ ಐನು ಸದಾ ಐನು ದೂರ ಮಲ್ಪನ ಎನ್ನ ಊರ್ತ ಕೈತಲ್ಪದ ಎಂಕ್ ಅಮ್ಮಗ ಸಮಾನ ಇಂಚಿನ ಒಂಜಿ ಅಪ್ಪೆಗೆ ಒಂಜಿ ಸನ್ಮಾನ ಮಲ್ತನ ವಿಶೇಷವಾಯಿನ ಎಂಕ್ ಭಾರಿ ಖುಷಿ ಅಂಡ್ ಅಂಚನೆ ಆ ಒಂಜಿ ಮುಗ್ಧ ಬಾಲೆಗೆ ನೀ ಸನ್ಮಾನ ಮಲ್ತ ಐಕ್ ದೇವೇರ ಕೊರಗಜ್ಜ ನಿಜವಾತಲ ಉಳಿತೇರು ಪನ್ಪನೆಗೆ ಒವೇ ಒಂಜಿ ಸಂಶಯ ಉಂಡ ಏತು ಶೋಕದಪ್ಪ ಒಂಜಿ ಮುಗ್ಧ ಮನಸ್ಸಿನ ಮೂಲ ಪಂಡ್ ನನಂಜಿ ಪದ್ಯ ಪನೋಡ ಪಂಡತ್ ಆ ದೇವೇರನ ಕೊರಗಜ್ಜನ ಏತು ಶೋಕದ ಒಂಜಿ ಪಾತೆರ ಆ ಬಾಲೆಗೆ ನಮ್ಮ ಈ ಸಂದರ್ಭದ ಪನ್ಯರ ದೇವೇರನ ಸಂಪೂರ್ಣ ಅನುಗ್ರಹಲುಂಡು ಅವೇ ಪ್ರಕಾರ ನಮ್ಮ ಆ ಎದೆ ಮುಟ್ಟದು ಒಂಜಿ ನಿಮಿಷ ನಮ್ಮ ಕೈ ದೀತು ಆ ಬಾಲೆಗೆ ನನಾತ್ ಇಡೀ ಊರು ಲೋಕೊಡೆ ಎಡ್ಡೆ ಒಂಜಿ ಪುದರಬೋದು ಈ ಊರುಗಳ ಕೀರ್ತಿ ಕೊಂಡ್ರಾಡು ಆ ಬಾಲೆಲ ಒಂಜಿ ನೆಲೆ ಅವಡ್ ಎಂದು ಪನ್ಪನ ಒಂಜಿ ಎಡ್ಡೆ ಪುದರ ಬರಡು ಎಂದು ಪಂತ ಈ ಸಂದರ್ಭದ ಆ ದೇವೇರಡ ನಟ್ಟೋನ್ವೆ ಏತು ಸೋಕದ ಒಂಜಿ ಕಾರ್ಯಕ್ರಮ ಇಂಚ
ನನ್ನ ಎಂಕ್ ಜನಾರ್ದನರಿಗೆ ಈ ಸಂದರ್ಭಡು ಆರೊಂಜಿ 10 ಊರಿಗೆ ಪೋಪೇರು ನಮ್ಮ ಊರುಟ್ಲ ಬತ್ತದ ಕೊರಗಜ್ಜನ ಬೇತೆ ಬೇತೆ ಕಲ್ಲುಟ್ಟಿ ಅಪ್ಪೆನ ಕೋಲ ಕಟ್ಟುವೇರು ಎಂಕ್ ಸುರುಗು ಅರಿನ ತೂದನಗ ಬಾರಿ ಪಾಪ ಅಂದು ತೋಜುಂಡು ಇನಿ ಈ ವೇದಿಕೆಯನ್ನು ತೂನಗಾಂಡು ಆರ ಪಾಪತ್ ಗೊತ್ತಿತ್ತದ ಪಾಪ ಏತ ಶೋಕದ ಒಂಜಿ ಕಾರ್ಯಕ್ರಮ ಏತ ಒಂಜಿ ಮುಗ್ಧತೆ ಇನಿ ಆ ದೇವೇರ್ ನಾಡೆ ಬನ್ನಗ ಸಾಲಾತ್ ಆ ಎನ್ನ ಸಹೋದರಿನ ಕಲಪುರ ಉಂತಂದು ಏತ ಸೋಕು ಒಂಜಿ ಭಯ ಭಕ್ತಿಡ್ ಉಂತನಗ ನಂಗೆ ಒಂಜಿ ಹೆಗ್ಗಳಿಕೆ ಆಪುಂಡು ಯಾನ ಎಲ್ಲೆ ಓಪನ್ ನಮ್ಮ ಎನ್ನ ನೆಟ್ ಯಾನ 10 ಊರಿಗೆ ಪೋಂಡ್ಲ ಏನು ವೇದಿಕೆ ನೆನ್ನ ಪನ್ಪೆ ದಯ ಪಂಡ ಈತೊಂಜಿ ವ್ಯವಸ್ಥೆ ಇತ್ತದ ಈ ಊರಿಗೆ ಒಂಜಿ ಯಾನ ಏಪಲ ಎನ್ನ ಒಂಜಿ ದೇವೇರೆಂಕ ಆಯುಷ ಕೊರ್ನಾಡೆ ಮುಟ್ಟ ಈ ವೇದಿಕೆ ಎಂಕ ನೆನಪಿಪುಂಡು ಅಂಚನೆ ಇಂಬೆ ಬತ್ತದ ದಾದ ಎಂಚಿನ ಪಾತಿರುವೆ ಏರಿಂಬೆ ಎಂದು ಮನ್ಪೊಂಜಿ ಸ್ವಾಭಾವಿಕ ಇಪ್ಪುಂಡು ಸೇರ್ನಂಚಿನ ಜನಕಲೆಗೆ ಮಿತ್ರರೇ ಯಾನೊಂಜಿ ಪಾತೆರ ಪನ್ಪೆ ಯಾನ ಭ್ರಷ್ಟಾಚಾರ ನಿಗ್ರಹ ಅಪರಾಧ ತಡೆ ವಿಭಾಗದ ರಾಜ್ಯಾಧ್ಯಕ್ಷರಾತುಲ್ಲೆ ನಿಕಲಡ ಒಂಜೆ ಮನವಿ ದಾದ ಪಂಡ ಓಲು ಅನಾಚಾರ ಆಪುಂಡು ಓಲು ಭ್ರಷ್ಟಾಚಾರ ಇತ್ತಂಡ ಓಲು ಹಗರಣ ಇತ್ತಂಡ ಐನ ದುಡ್ಡು ಆವೇಶಗ ಕೇಸನ ಮುಚಿತ ಪಾಡಿಯರಂಡ ಅತನ ಗ್ರಾಮ ಪಂಚಾಯತ್ ಬತ್ತನ ತಾಲೂಕಾ ಆಫೀಸ್ ಆದಿಪ್ಪು KSRTC ಆದಿಪ್ಪು ಪೊಲೀಸ್ ಅಧಿಕಾರಿ ಆದಿಪ್ಪು ಒಲ್ಪಲ ಒಂಜಿ ಅಪರಾಧನ ದುಡ್ಡು ತನಕ ಮುಚಿತ ಪಾಡ್ಪೇರು ಒವೇ ರೀತಿದ ಪಾಪದ ಸ್ಟೇಷನ್ ಬನ್ನಾಗ ಅತನ ಒಂಜಿ ಸರ್ಕಾರದ ಮಾನ್ಯತೆ ಪಡೆಯನಂಚಿನ ಸರ್ಕಾರದ ಒಂಜಿ ಉದ್ಯೋಗಿ ಆಯ್ನಂಚಿನ ಪ್ರತಿ ಒಂಜಿ ವ್ಯಕ್ತಿ ಓಲು ನಮ್ಮ ಪೋನಾಗ ಐನು ಸರಿಯಾದ ರೀತಿಡ್ ನಂಗೆ ಮರ್ಯಾದಿ ಮುಖಾಂತರ ನಂಗೆ ಓಲು ಕಷ್ಟ ಆಪುಂಡು ನಮ್ಮ ಭಂಗ ಬರ್ಪುಂಡು ಅಂಚಿನ ಸಂದರ್ಭಡು ದಯದೀತ್ ಈ ಊರುಡು ಜನಾರ್ದನರಡ ಎನ್ನ ನಂಬರ್ ಉಂಡು ಅಂಚಿನ ಸಂದರ್ಭಟ್ಲ ನಿಖಲೆಗೆ ತೊಂದರೆ ಅಂಡ ಬುಕ್ಕ 94 ಆತಿಪ್ಪು ಅಂಚನೆ ಬೇತೆ ರೀತಿತ ಒಂಜಿ ತೊಂದರೆ ಅಂಡ್ಲ ಅಗಲ ಮಿತ್ ಅಕ್ಲೇನ ಓಲು ಕುಲ್ಲವುಡು ಅಲ್ಲೇನೆ ಕುಲ್ಲಪ್ಪನಂಚಿನ ವ್ಯವಸ್ಥೆ ನಂಗೆ ದೇವೇರು ಕೊರ್ತೇರು ಏತ್ ಪುರ್ತುಗಳ ಜನಾರ್ದನರಡ ನಂಬರ್ ದೇತೊಂಡ್ಲೆ ಎಂಕಲೆ ಪಂಡ ಪಾಪದಕಲು ಮಲ್ಲಕಲು ಮಾತೆರಲ ಸರ್ವಧರ್ಮಲ್ಲ ಒಂಜೇ ರೀತಿಯ ತೂಪುನಂಚಿನ ಮನಸ್ಸಿಡ್ ಯಾನ ಪನೊಂದುಲ್ಲೆ ಈ ಕ್ಷೇತ್ರಟ್ಲ ಪನೊಂದುಲ್ಲೆ ಓಲು ಅನಾಚಾರ ಆಪುಂಡು ಓಲು ಇಂಚಿನ ಕ್ರೈಮ್ ಪುರ ಮುಚ್ಚಿದ ಪಾಡ್ ನಂಚಿನ ಸಂದರ್ಭ ಇತ್ತನ ನೇರವಾತಿ ನನ್ನ ಸಂಪರ್ಕ ಮಲ್ಪಲಿ ಅತನ ಫೋನ್ ಭೇಟಿ ಕೊರ್ಲಿ ಎಂಕಲೋನೆ ಬರ್ಪ ನಮ್ಮಟನೆ ಮೀಡಿಯಾ ತಕಲುಳ್ಳೇರು ಲೀಗಲ್ ಅಡ್ವೈಸರ್ ಉಳ್ಳೇರು ಮಾತ ನಮ್ಮನ್ನ ಟೀಮ್ ಉಂಡು ಸರಿಯಾದ ರೀತಿಯ ಒಂಜಿ ನ್ಯಾಯ ಕೊರ್ಪ ಅಂತ ಪಂಡತ ಈ ವೇದಿಕೆ ಪನ್ಯಾರ ಇಷ್ಟಪಡಪೆ ಅವೇ ಪ್ರಕಾರಡು ಪಂಚಾಯತಿದ ಉಪಾಧ್ಯಕ್ಷರಡ ಒಂಜಿ ವಿನಂತಿ ಮುಲ್ಪ ಸರ್ ಈ ಏರಿಯಾಗವಡು ಮೂಲು ಎಂಚಿನಲ್ಲ ನಮ್ಮ ಮಲ್ಪನಾಗ ಬೇತೆ ಬೇತೆ ದುಷ್ಟಶಕ್ತಿಲ ಪ್ರಭಾವಡು ಐಕ್ ಷಡ್ಯಂತರಡು ಆ ಕೆಲಸ ಆಪೂಜಿ ಐಕ್ ವಿರೋಧ ಒಂದು ಇತ್ತಂಡ ದಯಮೇಲ್ತ ಎಂಕ್ಲೇನು ಲೆಪ್ಪಲೆ ಎಂಕ್ಲ ಈರ್ನೊಟ್ಟಿಗೆ ಕೈ ಜೋಡ್ಸಾತ್ ಆ ಊರಿಗೆ ಬರ್ಪನಂಚಿನ ಒಂದು ಸೌಕರ್ಯನು ಎಂಕಲ ಕೊಣತು ಗೊರ್ಪ ಅಂತ ಪನ್ಯಾರ ಇಚ್ಛೆ ಪಡಪೆ ಏತು ಶೋಕದ ಊರು ಎಂಚಿನ ಒಂಜಿ ಕಲ್ಮಶ ಇಜ್ಜ ಅಂತ ನಂಚಿನ ಊರು ಇಂಚಿನ ಊರುನು ನಿಜವಾತಿ ನಮ್ಮ ಪಡೆಯರ ಪುಣ್ಯ ಪಡಪ ಅಂದ್ಯಾನ ಈ ಕ್ಷೇತ್ರದ ಪನ್ನೊಂದುಲ್ಲೆ ನನ್ನ ದುಂಬಗು ಆಪನಂಚಿನ ಕಾರ್ಯಕ್ರಮಟ್ಟು ಜನಾರ್ದನರಡ್ಲ ಆರ್ನ ಸರ್ವ ಆರ್ನ ಕುಟುಂಬಗು ಈ ದಿವ್ಯ ಶಕ್ತಿ ಇಲ್ಲ ಅಂಚನೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಲ ಆ ಪುತ್ತೂರು ಮಾಲಿಂಗೇಶ್ವರ ದೇವರ್ಲ ಆರೋಗ್ಯ ಐಶ್ವರ್ಯ ಕೊರುದು ಅಂಚನೆ ಈ ಊರಿಗೂ ಪ್ರೀತಿಡ್ ಈ ದೈವತ ನೆನ ಆಚಾರ ನೀತಿ ಎಂಚಿನ ಪನ್ಪನ ತೆರಿಯೋನ್ಯಾರ ಪ್ರೀತಿಡ್ ಬತ್ತನಂಚನ ಉಡಲು ಜಿಂಜಿನ ಈ ವ್ಯಕ್ತಿಲೆಡ ಈ ಎನ್ನ ಮಿತ್ರ ಸಹೋದರಡ ಪನ್ಪನದ ಬಂಡ ಮುಲ್ಪ ಬತ್ತಿನ ಕಲೆಗೆ ಮುಲ್ಪಲ ಸೇರ್ನಂಚಿನ ಈ ಮಾತ ಜನಕುಲ ಮುಲ್ಪತ ಸಾನ್ನಿಧ್ಯದ ದಿವ್ಯ ಶಕ್ತಿಲು ಸಂಪೂರ್ಣವಾದ ಅನುಗ್ರಹ ಕೊರಡು ಅವೇ ರೀತಿಡ್ ನಿಖಲ ಒಟ್ಟಿಗೆ ಇಂಕ್ಲಲ ಕೈ ಜೋಡ್ಸಪ್ಪ ನಾನು ದುಂಬು ಈ ಊರು ಟಾಪನಂಚಿನ ಕಾರ್ಯಕ್ರಮನು ಎಂಕ್ಲೆಗಳ ದಯದೀತ ಲೆಪ್ಪುಲಿ ಎಂಕಲ ಗುರ್ತಜ್ಜಿ ಲೆತ್ತಿನ ಬರ್ವೇರ ಅಂತ ಪಂತ ಇಜ್ಜಿ ಎಂಕಲ ನಿಕಲ ಇಲ್ಲಲ್ತವೇ ಒಂಜಿ ಸದಸ್ಯೆ ಏತ್ ಎಂಚಿನ ಇತ್ತಲ್ಲ ಇಂಕೊಂಜಿ ಒಂಜಿ 10 ದಿನಕ್ಕೂ ದುಂಬ ಎಂಕಲ ತೆರಿಪಣ್ಣ ದಯದೀಡ್ತು ಒವೇ ಒಂಜಿ ಕಾರ್ಯಕ್ರಮಕ್ಕೆ ಬರ್ಪ ನಮ್ಮ ಧ್ಯೇಯ ಒಂಜೆ ಉದ್ದೇಶ ಒಂಜೆ ಸರ್ಕಾರದ ದಿಕ್ಕನಂಚಿನ ಸೌಲಭ್ಯ ಪ್ರತಿ ಒಂಜಿ ಪಾಪತಯನ ಇಲ್ಲಡಿಗಳ ಪೋಡು ಅಪಗ ನಮ್ಮ ಕೆಲವು ತಗಲ ದಾದ ಮಲ್ಪೆರಂಡ ವೇದಿಕೆ ಸೆಲ್ಫಿ ದೆಪ್ಪನಾಗ ಬತ್ತದ ಆರಾಧ್ಯ ಪತ್ವೇರು ಆಪೇಟ ಪೋನಾಗ ಕಣ್ಣು ಬರೆಲ್ತದ ದಾದಾನಕೇನು ಅವತ್ತು ನಮ್ಮ ಸಂಸ್ಕೃತಿ ನಮ್ಮ ಪ್ರತಿ ಒಂಜಲಕ ಪ್ರತಿ ಒಂಜೇ ರೀತಿಟ್ 4 ಜನರನ್ನು ನಮ್ಮ ಒಟ್ಟಿಗೆ ಆತ ಪ್ರೀತಿಡ್ ನಮ್ಮ ಇತ್ತೊಂದಿತ್ತಂಡ ನಮ್ಮೊಟ್ಟಿಗೆ ಅಕಲ್ ಬತ್ತದ ಪಾತಿಯರಂದಿತ್ತನ ಆ ಊರು ಕಂಪ್ಲೀಟ್ ಎಂಕಲ ಎಡ್ಡ ರೀತಿದ ಒಂಜಿ ಅಭಿವೃದ್ಧಿಯಾರ ಎಂಕಲ ಸಹಕಾರ ಕೊರ್ಪ ಒಂದು ಪಂಡೊಂದು ಈ ಸಾನ್ನಿಧ್ಯದ ದಿವ್ಯಶಕ್ತಿ ಇಲ್ಲ ಆಶೀರ್ವಾದ ಸಂಪೂರ್ಣ ಸೇರ್ನಂಚಿನ ನಮಕ್ ಇಪ್ಪಡು ಅಂಚನೆ ಜನಾರ್ದನರು ಒಂಜಿ
ಬಾರಿ ಶೋಕದ ಮೊರನಂಜಿ ಕಟ್ಟಿಲ್ದ ಆಟ ಮಾಡ್ತೀರ ಐಕ್ಲ ಬತ್ತಿತ್ತ ಆ ನಂದಿನಿ ಸುದೇನೆ ಬತ್ತದ ಇಂಚಿ ಪರತೊಂದು ಬರಡು ಊರ್ತ ಪರ್ಪುನ ನೀರಿಗೆ ಗ್ರಾಮ ಪಂಚಾಯತ್ ಇರ್ತು ಬರ್ಪನಂಚಿನ ಪರ್ಪುನ ನೀರು ಅವಡು ಒವೇ ಒಂಜಿ ಕೊರತೆನು ಆ ಕಟ್ಟಿಲ್ದಪ್ಪೆ ನಂದಿನಿ ರೂಪಡು ಬತ್ತದು ಮಾತೆರನ ಈ ಬಂಜಿತ ಆ ಬಾಜ್ಯಲ ಪನ್ಪುನ ಏತ ಮಲ್ಲ ಪಾಪತೆಯಗಲ ಏತ ಮಲ್ಲ ಮಲ್ಲಯಗಲ ಒಂಜಿ ಜೀವಪೊನಗ ಆಯೆ ಎಂಕ್ ಕ್ವಾರ್ಟರ್ ಮೈಪ್ಲೆಂದು ಕೇನುಜೆ ಆ ಎಂಕ್ ಗಂಗಸರ ಕೊರ್ಲೆಂದು ಕೇನುಜೆ ಎಂಕ್ ಒಂಚೂರು ನೀರು ಕೊರ್ರಂದು ಕೇನುಪಿ ಅಪ್ಪ ನಮ್ಮ ಈ ಆಲೋಚನೆ ಮಲ್ಪಡು ನಂಕ್ ದಾಯಿ ಜಾತಿ ಒಂಜಿ ಪ್ರತಿ ಒಂಜಿ ಕ್ಷೇತ್ರಡು ಇನಿ ಮದವರು ಉಂಡು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಉಂಡು ಅವು ಪೂರ ಒಂಜಿ ಎಡ್ಡೆಡ್ಡೆ ಕ್ಷೇತ್ರ ಮಲ್ಲ ಉಂಡು ಮದವರು ಉಂಡು ಇಂಚಿನ ಕ್ಷೇತ್ರ ನಮ್ಮ ಇನಿ ನಿಜವಾತಲ ಆಲೋಚನೆ ಮಲ್ತನದಿತ್ತನ ಆ ದೇವಸ್ಥಾನ ಇತ್ತನ ನಿಜವಾಯಿನ ತಿಪ್ಪು ಐಕ್ ಪುರಾವೆ ತಿಪ್ಪು ಓವು ತಿಕ್ಕಲ್ನ ಇನಿ ಏರೆಗಿ ಬಡ ಜನಕಲೆಗೆ ಓವೇ ಒಂಜಿ ಜಾತಿ ಇದ್ದಿ ಅಂಚ ಕಲ್ಮಾಶ ಐತಿ ಅಂತೆ ಎಡ್ಡೆ ರೀತಿಯ ಮನಸ್ಸಿತ್ತನ ದೇವೇರು ಸಂಪೂರ್ಣ ನಮಕ್ ಉಳಿಪೇರಿಂದ ಪನ್ಪನ ಇನ್ನು ಆ ಬಾಲಿನ ತೂತು ನಮ್ಮ ನೆನತು ನೋಡು ಅವೇ ಪ್ರಕಾರಡು ಮಾತೆರ್ನ ಸೇರ್ನಕಲೆಗಳ ಎನ್ನ ಪಾತ್ರೆಡು ದಾದಾಲ್ನ ರಡ್ಡ ಪಾತ್ರೆಡು ಬೇಜಾರತ್ತಿತ್ತನ ಕ್ಷಮೆ ದೆತ್ತೊಂದು ಅಂಚ ಅವೇ ರೀತಿ ದಾದಾನ್ಲ ಏರೆಗಾಲ್ನ ಪನ್ಯರ ಅವಂತನಂಚಿನ ದಾದಾನ್ಲ ಅಕಲ ಜಾಗ್ಯದ ದಿಪ್ಪು ಬೇತೆ ಬೇತೆ ಸಮಸ್ಯೆ ಎಂಚಿನ ಇತ್ತನ್ಲ ಎಂಕ್ಲೆಡ್ತ ಸರ್ಕಾರ ಇರ್ತದೆ ತೊನ್ನಂಚಿನ ಸವಲತ್ತನ್ನು ಸರಿಯಾದ ರೀತಿ ತಿಕ್ಕುಜಿನಿತನ ದಯದೀತ್ ಎಂಕ್ಲೆನ್ನು ಸಂಪರ್ಕಿಸಲೆಂದು ಪಂಡೊಂದು ಎನ್ನ ರಡ್ಡ ಪಾತ್ರ ಅಂತ ನಮಸ್ಕಾರ. ಭ್ರಷ್ಟಾಚಾರ ಅಪರಾಧ ತಡೆ ವಿಭಾಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಗೌರವಾನ್ವಿತ ಪ್ರಶಾಂತ್ ರೈ ಮರುವಂಜ ಸರ್ ತಮಗೆ ಮತ್ತೊಮ್ಮೆ ಕೃತಜ್ಞತೆಗಳು ಸಲ್ಲಿಸಿಕೊಳ್ತಾ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸುಧಾಕರ್ ಅದೇ ರೀತಿ ಶೇಖರ್ ಪೂಜಾರಿ ಬೇಣೂರು ಸರ್ ತಾವುಗಳು ಕೂಡ ಬರಬೇಕು, ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಈ ಒಂದು ಸ್ಮರಣಿಕೆಯನ್ನ ಶ್ರೀಯುತ ಹರೀಶ್ ಸರ್ ತಾವುಗಳು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಶ್ರೀಯುತ ಜನಾರ್ದನ್ ಕೈಕಂಬ ಸರ್ ತಾವುಗಳು ಕೂಡ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಶ್ರೀಯುತರಿಗೆ ಪ್ರಶಾಂತ್ ರೈ ಮರುವಂಜ ಸರ್ ತಾವುಗಳು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಜನಾರ್ದನ ಕೈಕಂಬ ನನ್ನ ಧ್ವನಿ ಕೇಳಿಸಿದರೆ ದಯವಿಟ್ಟು ತಾವುಗಳು ಆದಷ್ಟು ಬೇಗ ಬನ್ನಿ. ಜನಾರ್ದನ ಕೈಕಂಬ ನನ್ನ ಧ್ವನಿ ಕೇಳಿಸಿದರೆ ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಶ್ರೀಯುತ ರವಿ ಉಜಿರೆ ಸರ್ ತಾವುಗಳು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಶ್ರೀಯುತ ಪ್ರಶಾಂತ್ ರೈ ಮರುವಂಜ ಸರ್ ತಾವುಗಳು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನಿಂದ ನಾಳೆಯ ಬೆಳಗ್ಗಿನವರೆಗೆ ನಮ್ಮ ಜೊತೆ ಡೋಲು ಬಳಗವಾಗಿ ಸೇವೆಯನ್ನಾಗಿರುವಂತಹ ಸ್ವಾಮಿ ಕೊರಗಜ್ಜ ಡೋಲು ಬಳಗ ಐಕಾಲ ತಾವುಗಳು ಕೂಡ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಈ ಒಂದು ಸ್ಮರಣಿಕೆಯನ್ನ ಶ್ರೀಯುತ ಅಂಬಿಪ್ಪ ಸರ್ ತಾವುಗಳು ನೀಡಿ ಗೌರವಿಸಬೇಕು. ಅದೇ ರೀತಿ ಅದ್ಭುತವಾಗಿರತಕ್ಕಂತಹ ಕಂಠದಲ್ಲಿ ಕೊರಗಜ್ಜನ ಸನ್ನಿಧಾನದಲ್ಲಿ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ವೀರ ಶಿವಾಜಿ ಭಜನಾ ಮಂಡಳಿ ಕಲ್ಲಾಡಿ ಕುಪ್ಪೆ ಮದವು ಈ ತಂಡದ ಅಧ್ಯಕ್ಷರುಗಳು ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಸ್ಮರಣಿಕೆಯನ್ನ ಎಲ್ಲ ತಂಡದ ಸರ್ವ ಸದಸ್ಯರುಗಳು ಎಲ್ಲರೂ ಕೂಡ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಅತಿಥಿಗಳೆಲ್ಲರೂ ಕೂಡ ನೀಡಿ ಗೌರವಿಸುವಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಹಳಷ್ಟು ಅದ್ಭುತವಾಗಿರತಕ್ಕಂತಹ ಅದ್ಭುತ ಕಂಠದಲ್ಲಿ ಎಲ್ಲರ ಮನವನ್ನ ಗೆದ್ದಂತಹ
ಸುಮಧುರ ಕಂಠದಿಂದ ಭಕ್ತಿ ಗಾನದ ಮುಖೇನ ಭಜನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಎಂಬ ಮಾತಿನಂತೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಎಂಬ ಮಾತಿನಂತೆ ಅದ್ಭುತವಾಗಿರತಕ್ಕಂತಹ ಭಜನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ ವೀರ ಶಿವಾಜಿ ಭಜನಾ ಮಂಡಳಿ ಕಲ್ಲಾಡಿ ಕುಪ್ಪೆಮದವು ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಭಕ್ತ ಮಹಾಶಯರೆಲ್ಲರೂ ಕೂಡ ಜೋರಾದ ಕೈ ಚಪ್ಪಾಳೆಯನ್ನ ಇವರಿಗೆ ಗೌರವಿಸಲೇಬೇಕು. ಯಾಕಂತೇಳಿದ್ರೆ ಭಕ್ತ ಮಹಾಶಯರೇ ಗೌರವದ ಚಪ್ಪಾಳೆಯನ್ನ ಬಯಸ್ಕೊಳ್ತಾ ಇದ್ದಾರೆ. ಈ ಒಂದು ಸದಾಶಿವ ಕಾರಂತ್ ತಾವುಗಳು ನೀಡಿ ಗೌರವಿಸಬೇಕದು. ಶ್ರೀಯುತ ರಫೀಕ್ ಆಚಾರ್ಯ ತಾವುಗಳು ನೀಡಿ ಗೌರವಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದೊಂದು ವಿಶೇಷ ಆಕರ್ಷಣೆ. ನಮ್ಮಲ್ಲಿ ಬಹಳ ಚೆನ್ನಾಗಿ ಬಹಳ ಸ್ಪಷ್ಟವಾಗಿ ನಿರೂಪಣೆ ಮಾಡಿದಂತಹ ಸಾಗರ್ ಬೆಳ್ಳಾರೆ, ದಯವಿಟ್ಟು ನೀವು ಸ್ಮರಣಿಕೆಯನ್ನು ನೀವು ತೆಗೆದುಕೊಳ್ಬೇಕಂತ ಅತಿಗಳತ್ತೆ ವಿನಂತಿಸಿ ಮಾಡ್ಕೊತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಿ. ಅವರ ವಾಯ್ಸು ಎಲ್ಲರೂ ನೀವು ಮೆಚ್ಚಿರಬೇಕು. ಬಹಳ ಅಭಿಮಾನಿಗಳಾಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕೊರಗಜ್ಜ ದೈವವು ಅವರಿಗೆ ಶುಭಾಶಯ ಮಾಡಲಿ, ಎಲ್ಲರ ಆಶೀರ್ವಾದ ಅವ್ರಿಗಿರಲಿ ಅಂತ ಎಲ್ಲ ಅತಿಥಿಗಳು ಅವರಿಗೆ ಬಹಳ ಸ್ಪಷ್ಟವಾಗಿ ಆಶೀರ್ವದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಶ್ರೀಯುತ ಪ್ರಶಾಂತ್ ರೈ ಮರುವಂಜ ಇವರಿಗೆ ಹೃದಯಾಂತರದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಒಂದು ಪ್ರದೇಶದಲ್ಲಿ ನಿರೂಪಣೆಯ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ಪ್ರಶಾಂತ್ ರೈ ಮರುವಂಜ ಸರ್ ತಮಗೆ ಮತ್ತೊಮ್ಮೆ ಹೃದಯಾಂತರದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ರವಿ ಉಜಿರೆ ಸರ್ ತಾವುಗಳು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ರಫೀಕ್ ಆಚಾರ್ಯ ಇವರಿಗೆ ನಾಗೇಶ್ ಸರ್ ತಾವುಗಳು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನ ಸದಸ್ಯರುಗಳು, ಅದೇ ರೀತಿ ನೂತನ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ KM ಶರೀಫ್ ಇವರಿಗೆ ಶ್ರೀಯುತ ಸಂಜೀವ ಕಲ್ಲಾಡಿ ಸರ್ ತಾವುಗಳು, ವಿಟ್ಲ ಸರ್ ತಾವುಗಳು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಅದ್ಭುತವಾಗಿರತಕ್ಕಂತಹ ಕಂಠದಲ್ಲಿ ಅದ್ಭುತವಾಗಿರತಕ್ಕಂತಹ ಜನಮೆಚ್ಚುಗೆಯ ಮಾತನ್ನ ಆಡಿದಂತಹ ಈ ಊರಿನ ಕಾಳಜಿಯನ್ನ ವಹಿಸಿ ಮಾತನಾಡಿದಂತಹ ಅಭಿಮಾನದ ಗೌರವವನ್ನ ನೀಡಿ ಗೌರವಿಸಲಿಕ್ಕಿದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಗೌರವಾನ್ವಿತ ಶ್ರೀಯುತ ಪ್ರಶಾಂತ್ ರೈ ಮರುಮಂಜ ಇವರಿಗೆ ಸುರೇಶ್ ಉಜಿರಡ್ಕ ಸರ್ ತಾವುಗಳು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಜನಾರ್ದನ ಕುಪ್ಪೆಮದವು ಸರ್ ತಾವುಗಳು ಕೂಡ ಉಸಿರು ಖಂಡಿತ ಕತ್ತಲೊಂದಿಗೆ ನಮ್ಮ ಜೊತೆ ನನ್ನ ಧ್ವನಿ ಪಸರಿಸಲಿಕ್ಕೆ ವೇದಿಕೆಯಲ್ಲಿರತಕ್ಕಂತಹ ಅತಿಥಿ ಅಭ್ಯಾಗತ ರಣಿಸಿದ್ದೆ. ಅದ್ಭುತವಾಗಿತ್ತು ಧ್ವನಿ, ಅದೇ ರೀತಿ ಬೆಳಕು. ಖಂಡಿತ ತಮಗೆ ಮತ್ತೊಮ್ಮೆ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಾವುಗಳು ಆಸೀನರಾಗಬೇಕಾದ್ರೆ
ವರ್ಷದ ಪ್ರೋಗ್ರಾಮ್.
ಶುಭ ಮುಹೂರ್ತಡು ಪೂರ್ವಾಡ ಅಜ್ಜನ ಗುಂಡದ ಬಾಕಿಲ್ ಜಪ್ಪಳದು ನಂದಾನ ಪೊತ್ತವೊಂದು ಸೇರ್ದ ಸದ್ಭಕ್ತರಿಗೆ ಅನ್ನದಾನ ಪಟ್ಟದು ಅವು ತಪ್ಪನಗ ಪೂರ್ವಾಡ ಅಜ್ಜನ ಸಿರಿಸಿಂಗಾರ ಮಲ್ಪೊಂದು ಸಿರಿಗುಡುದು ಸಿಂಗಾರ ನಾಗದೇವರಿಗೆ ಸರಿಸಮಾನ ಅಂಚಿತ್ನ ತಿರುಮುಡಿ ಏರ್ಪೊಂದು ಅಮೃತ ಹಸ್ತಡು ಧರ್ಮದಾಯದ ಧಾರಣ ಮತ್ತೊಂದು ಈ ಶುಭಗಳಿಗೆ ಶುಭ ಮುಹೂರ್ತಡು ಪ್ರಥಮಗೆ ಸರ್ವ ವಿಘ್ನಂ ದೂರ ಮಾಡ್ತಾ ಮಹಾಗಣಪತಿ ದೇವರನ್ನು ದುಂಬುದಿ ಒಂದು ಗ್ರಾಮಡೆ ಅಧಿಕಾರ ಹೊಂದಿದ್ದು ಒಳತಿ ಉಳ್ಳಾಲಿನ ಅಷ್ಟವಾದಗೆ ತರೆಂತಗ್ಗಾವೆ ಕರೆಕ್ಟೆ ಅಧಿಕಾರ ಹೊಂದಿ ಸರ್ವಶಕ್ತಿಯನ್ನು ದುಂಬುದಿ ಒಂದು ಅವು ತಪ್ಪನಗ ನಡಿಟಿ ಅಧಿಕಾರ ಹೊಂದಿ ತಗೆ ತಂಗಡಿ ಕಲ್ಲುಟ್ಟಿ ಬನ್ನಿ ಒತ್ತೆಪ್ಪ ಮಂತ್ರದ ಮೆರ್ಪುಗದ ತಗ್ಗಾವೆ ಅಜ್ಜನ ಎಡಬಲದಿಂದ ಪರಿವಾರ ಶಕ್ತಿಯ ದುಂಬುದಿ ಒಂದು ಬ್ರಹ್ಮಕುಲ ಜೈನ ಮಡಸ್ಥಾನ ಗುತ್ತು ಬರ್ಕೆಯ ಬಾಮೈತ್ಯದಲ್ಲಿ ತಂದು ಈ ಜಾಗವಂದ ಈ ಕುಟುಂಬದ ಪೂರ ಹಿರಿಯಾಗಲಿಂದ ಮತ್ತೊಂದು ಧರ್ಮದೇವ ಸಾರಲ್ಪಟ್ಟದ ಅಜ್ಜನ ಕೂಡಿಂಚಿ ಗ್ರಾಮ ನಮ್ಮದು ಸಂಸಾರದ ಬಚ್ಚಿದ ಪ್ರಾರ್ಥನೆ ಸ್ವಾಮಿ ಸಾರಲ್ಪಟ್ಟದ ದೈವ ಕರಗಜ್ಜ ಉತ್ತರ ಮೂಲ ಬಣ್ಣ ಧರ್ಮಡುಂಡ ಒಂದು ಈಶ್ವರ ವಂಶನ್ ಬಳಿತೊಂದು ಸಾರಲ್ಪಟ್ಟ ದೈವ ಕರಗಜ್ಜಿ ಬಂದ್ಬೋದು ಯಾವ ಸವಣಿ ಸಂತನ ದೇಡ ಊರ್ದು ಮನ ಧರ್ಮದೇವ ಸಾರಲ್ಪಟ್ಟದ ಕರಗುಳ್ಳ ದನಿಯಜ್ಜ ಹಿರಿಯಾಗಲ ಗಡ್ಲ ಧರ್ಮದೈವ ವರ್ಷ ಒಂದು ಕಾಲಾಧಿವರ್ತಿನ ಕಾಲಾಧಿಬೋದು ವರ್ಷಾಧಿವರ್ತಿನ ವರ್ಷ ಅರ್ಧ ಗಡ್ಲ ಕಾಲಾರ್ಧ ಬಚ್ಚಿ ನಿನ್ನ ಸಂತರಣಕ್ಕೂ ತುಂಬಗರ್ತಂದು ಮತ್ತೆರಡಲ ನನ್ನ ಸಂತಾನಗೆ ಮಾಯೋಡು ಗೋತಿರುವರಿಯ ಮೈಸತ್ತನ್ ಜೋಗೋಲೆ ಬಿಡೋದು ಗಡ್ಡ ಚಿರುವಂಜಿ ಗಂಡ ಬೇರೆ ಸಾಯದುಡಿ ಸತ್ತಿಗಂತ ಮತ್ತು ನಿರ್ಧಾರ ಮಲ್ತಿ ಚಿತ್ತು ಬರ್ತು ಐಕು ಮಾಡದ ಮುರಂದ ದಿನಮಾನ ಅದರನ್ನೇನೆ ಕಣ್ಪಾಯ ದಿನಮಾನ ಹೌದು ಕಟ್ಟಲ್ದ ಬರ್ತು ನಿನ್ನ ಗುಡ್ಡದ ಬಾಕಿ ಜಬಡೋದು ಬತ್ತಾಯಿ ಬಳಿಯೇರಿ ಗೊತ್ತೈ ಎಣ್ಣೆ ಲೆಪ್ಪೈ ಮೀನಾ ಗೋಪೈ ಗಂಟೆಳ ಗಟ್ಟಾಯ್ ನೇಮ ಹವೀರ್ ಬಾಗೋರ್ ದೈವ ಗ್ರಾಮದೇವನ ಬಾದಲ್ ಮತ್ತಲ್ಲ ಐವೇರ್ ಮಾಗೆ ನೋಡಿ ಅಂತಲ್ಲ ಮೂಲಾಗರ ಚಿತ್ತಂತೆರಿಯಲ್ಲ ಸರಿಯೋನೆ ಒಂದಾನುವಂತಲ್ಲ ವಿಯಕ ವೈದ್ಯ ಬಾರಿ ಬಂತಲ್ಲ ಚೆನ್ನ ವೇದನ ಬಾರಿ ಬಂತಲ್ಲ ಸರಿಯಲ್ಲೇ ಬಂದ ಸಿದ್ಧಲ್ಲನ ಬಾರಿ ಬಂತಲ್ಲ ಗ್ರಾಮಡೆ ಗುಂಡಮತಿ ಹಸಿರೆಂಡಿನ ಬಾರಿ ಬಂತಲ್ಲ ನಾಲ್ಗುತ್ತು ಎಡಮಗುತ್ತು 10 ವರ್ಷ ಅಧಿಬಾರಿಗೆ ಒನ್ಪಿಂಚಿ ಬಾರಿ ಬಂತಲ್ಲ ಸತ್ಯ ನನ್ನ ನಂಬಿ ಸಂಸಾರ ಮೆಕ್ಕೆ ಒಲೆ ತಮ್ಮನೇ ಅಪ್ಪವೇಳೆ ಕೂಟಿ ರಾಜ್ಯ ನಂಬಿ ಸಂಸ ಬಾರಿ ಬಂತಲ್ಲ ಆಕಾಶ ಒಲೆ ತಟ್ಟಿ ಕೋಲಡು
ಅಪ್ಪೆ ಬೆತ್ತಿವಾನ ಮುಕ್ಕಾಲು ಮೂಜಿಗಳಿಗೆ ಪ್ರಬಲಾನಿಂಚಿನ ಪೊರ್ತು ದೇವೆರಡಕ್ಕೆ ಅಂದ್ಯಾನು ಭೂಮಂಡಲ ಇದೆ ಸಾರ್ಲ ಪಟ್ಟದ ಮಣ್ಣು ಏನು ಪವಿತ್ರ ಅಂತ ಅನ್ಪದೆ ಸಾರ್ಲ ಪಟ್ಟದ ಮಣ್ಣು ಎನ್ನ ಸಿದ್ದಲ್ಲೇ ಬೆರಿಯಲ್ಲೇ ಮೊಡದೆ ಆಗಿ ಅಧಿಕಾರದ ಬಟ್ಟಣೆ ಕೊರ್ತನಂಚಿನ ಗಲಿಗೆಯನ್ನ ಮಂಗಾರ ಮಣಿ ಮಾಡೋ ಬೈದೆ ವರಮೂರ್ತಿಗೆ ಮಾಯಕದ ಭೇಟಿ ಕೊಡ್ತೆ ಸಾನ್ನಿಧ್ಯ ಅಂತ ತೀರ್ಮಾನದ ಲೆಕ್ಕಾಚಾರ ಪಡೆಯೊಂದು ಬತ್ತನಂಜಿನ ಪೂರ್ತಿಯನ್ನ ಬೋಲೂರ ಕಡಪ ಬತ್ತನ್ನ ಬೋಲೂರಮ್ಮನ ವಂದಾನೆ ಮಲ್ತೊಂಡೆ ಅಂಚನೆ ಧರ್ಮ ಪ್ರಕಾರವಾದ ಮಂಗಲ ಪತ್ತಿ ಅಮ್ಮನ ತಗೊಂಡರಿಗೆ ತಂಟೆದ ಕಾಣಿಗಿನ ಸಂದೇಹ ಮಲ್ತೊಂಡೆ ಅಂಚನೆ ಉಲ್ಲಾಳದ ಕೋಡಿ ಬತ್ತೊಂಡೆ ಸೋಮನಾಥ ದೇವರೇನು ತಗೊಂಡೆ ಸೋಮನಾಥ ದೇವರಿಗೆ ಒಂದು ತಂಟೆದ ಕಾಣಿಗಿನ ಸಂದೇಹ ಮಲ್ತೊಂಡೆ ಅವಾಗ ಹೆಂಗ್ ಕಾರಣ ಅಪ್ಪನೆ ಬಡ ಒಂದು ಬತ್ತನಿಗೆ ಸಂದರ್ಭ ತನಿಯ ಒಳಗಾತನಿಗಿನ ಸಂದರ್ಭ ಸಿದ್ದಲ್ಲ ಪೆರಿಯಲ್ಲೇನು ತಗೊಂಡೆ ತಂಟೆದ ಕಾಣಿಗಿನ ಸಂದೇಹ ಮಲ್ತೊಂಡೆ ಗೋಡೆಗೆ ಪೊಪ್ಪ ಮುತ್ತು ಬರ್ಪ ಅಂದಕ್ಕೆ ಏನು ಅಂತ ನೀರು ಉಲ್ಲಾಕುಲೆ ಧರ್ಮ ಪ್ರಕಾರವಾದ ತೆನ್ಕಾರಾಜದು ಬಡಕಾರಾಜ ಬರ್ಪಣಜಿನ ಪೊರ್ತು ಸೋಮನಾಥ ದೇವರ ಅಪ್ಪನೇ ಅಂದು ತೀರಾ ತಿರ್ಗಿದು ಪೋಲ ಪನ್ಪ ತೀರ್ಮಾನ ಅವಾಗ ನಿಕ್ಕೆ ಗೋಚಾರಕ್ಕೆ ಬರ್ಪುಣು ಲೆಕ್ಕಾಚಾರ ಪಡೆದು ಬರ್ತಂದೀರಿ ಅವಾಗ ಧರ್ಮ ಪ್ರಕಾರ ಎಂದಕ್ಕೆ ಏನಂತಿನ ವಿಚಾರದವರು ಸರಿ ಉಲ್ಲಾಕಲೆ ಅಣ್ಣ ನಿಕ್ಲು ರಾಜ್ಯಂದ ಇವಳು ನಿಕ್ಲ ಸ್ಥಾನಮಾನನೇ ಬೇತೆಂಡು ಅವಾಗ ನಿಕ್ಲು ದಾನೆ ಕಾಟು ಕಲ್ಲಡು ಕುಲ್ದಾರನಿಗೆ ಏನೊಂಡೆ ಎಂಕಲ ಕತ್ತೆನು ದಾನೆ ಪಣ್ಪುಂತ ಧರ್ಮ ಪ್ರಕಾರವಾದ ರಾಜ್ಯಂದ ಇವಳು ಉದ್ಯಾವರದ ದೈವಲು ಎಂಕ್ಲೆ ನೋತಿದ್ರೆ ಸೇರಿ ಎಂಕ್ಲೆಗೆ ಸ್ಥಾನಮಾನ ಇಕ್ಕಿ ಬಂದೊಂಡೆ ಅವಾಗ ನಿಕ್ಲೆಗೆ ಏನೊಂದು ಸ್ಥಾನಮಾನ ಯಾನ ದೆಪ್ಪದು ಕೊರುವೆ ಎಂಕ್ ದಾನೆ ಕೊರುವಾರ ಏನೊಂಡೆ ಅವಾಗ ನಿಕ್ 3 ಡಟಿಲು ಮಲ್ಪವ ಕಾಟೆ ಮೆಚ್ಚಿ ಕೊರ್ಪವ ತೂತುದಾರ್ಜನ ಏಳು ಕಲ್ಲು ಏಳು ವರ್ಗ ಸಾರ್ಲ ಪಟ್ಟದ ಮಣ್ಣನ್ನು ಕೊರ್ಪವ ಕೊಂಡೊಂಡೇರಿ ಹುಲ್ಲಾಕಲು ಪಣ್ಣಂಚಿನ ಭಾಷೆ ಕಿಂಚಿನ ಮುತ್ಯಸನ ಕೊಂಡೊಂಡೆ ಉದ್ಯಾವರದ ದೈವಲೆತ್ತರಣ ಬತ್ತೊಂಡೆ ಎಂಕ್ ತಿಳಿಪಾಯರ್ಲ ಗೊತ್ತುಂಡು ಪುಳಿಪಾಯರ್ಲ ಗೊತ್ತುಂಡು ಮರಳು ಬತ್ತಾಯರ್ಲ ಗೊತ್ತುಂಡು ಮರಳು ಪತ್ತನೆ ನಿಂತ ಗುಡುಪಾಡಂದ್ರೆ ಗೊತ್ತುಂಡು ಲಡ ಇನಿ ತಾತ್ತಿನೊಟ್ಟು ಶುಭ ಮುಹೂರ್ತ ಶುಭ ಗಲ್ಗೆಡು ಕಾಲದ ಕಟ್ಟು ವರ್ಷಾದ ಸಿಂಗಾರ ಭೋಗ ಗ್ರಾಮ ದೇವರಡಕ್ಕೆಂಡೆ ಗ್ರಾಮ ದೈವಳ್ಳಕ್ಕೆಂಡೆ ಅಂಚನೆ ಈ ಮಣ್ಣದ ಕುಟುಂಬದ ಸತ್ಯುಳ್ಳಕ್ಕೆಂಡೆ ಜಾಗದ ಸರ್ವಸತ್ತುಳ್ಳಕ್ಕೆಂಡೆ ಕೊಂಡ ಪೇರು ತಡಪೆದಗೆಲು ಅಮೃತ ಬಡಿ ಕರೆ ಬಂಗಾರ ಸ್ವೀಕಾರ ಕೊಂದಿನ ಕೊಟ್ಟು ಸಾಧನ ಯೋಗಲ ಭಾಗ್ಯಲ ಕೂರ್ದು ಬತ್ತನಂಜಿನ ಪೊರ್ತು ಶುಭ ಮುಹೂರ್ತ ಶುಭಗಳಿಗೆ ಅವಾಗ ಕೊರ್ನ ಸೇವನೆಯನ್ನು ಮಾಯ ಭಂಡಾರವು ಸ್ವೀಕಾರ ಪಣಜಿನ ಪೊರ್ತು ಗಲಿಗೆ ಅನ್ನೊಂದಿತ್ತನಲ್ಲ ಅವಾಗ ನಂಗೆ ಅಜಿಪತ್ತಾಜಿ ಕುಲ ಕೋಟಿ ಅಜಿಪತ್ತಾಜಿ ನಮ್ಮಿನ ಸಂಸಾರಣ ಗೌರವ ನೋಡು ನಮ್ಮಿನ ಸಂಸಾರಣ ಲಡ ಧರ್ಮತ್ತಿನ ಮಣ್ಣು ಪುಣ್ಯತ್ತಿನ ಸಾನ್ನಿಧ್ಯಡು ಈ ಮಣ್ಣು ಒರೆಲತ್ತದ ಕಮ್ಮಿಲತ್ತ ಒರೆಲತ್ತದ ಜಾಸ್ತಿ ಲತ್ತ ಸರ್ವೇರಿಗೆ ಮುಡಿಪುಣ ಮಲ್ಲಿಗೆ ಸುಮಾರು ಜ್ಞಾನ ಮೇರಪ್ಪೆ ಉಳ್ಳೆ ಪಂಪಂಚಿನ ಭಾಷಣ ಕೊರ್ಪೆ ಸಾಯದ ಗಂಧ ಧೈರ್ಯದ ಕೊರ್ಪೆ ಮಣ್ಣನ್ನು ಬೆಳಗವೆ ಮಾಯೆಯಾನ ಮೇರಪ್ಪೆ ಕುಟುಂಬನು ರಕ್ಷಣೆ ಮಲ್ಪೆ ಭಕ್ತನ ಭಕ್ತರನ್ನು ಪರಿಪಾಲನೆ ಮಲ್ಪೆ ಕೊರ್ನಂಚಿನ ಗಂಡನೆ ಮರ್ದಾದ ಫಲಿತಾಂಶನು ಒದಗಾದು ಕೊರ್ಪೆ ನಿಮ್ಮನ್ನು ಕ್ಷೇತ್ರ ಪನ್ಪ ಅದು ಕೊರ್ದು ಸರ್ವರೆಲ್ಲ ರಕ್ಷಣೆ ಮಾಡ್ತಂದು ಬತ್ತೆ ಪನ್ಪ ಅದು ಕೊರ್ಪೆ ಪನ್ಪ ಅದು ಕೊರ್ಪೆ ಪನ್ಪ ಅದು ಕೊರ್ಪೆ ಪನ್ಪ ಅದು ಕೊರ್ಪೆ ಏಳಿಗದ ಸಾಧಿನ ಒದಗಾದು ಕೊರ್ಪೆ ಈ ಮಣ್ಣನ ಬೆಲಗವೆ ಮಾಯೆಯಾನ ಮೇರಪ್ಪೆ ಕುಟುಂಬನ ರಕ್ಷಣೆ ಮಲ್ಪೆ ಭಕ್ತನ ಭಕ್ತರನ್ನು ಪರಿಪಾಲನೆ ಮಲ್ಪೆ ಪರಿಮಳದ ಕರಿಗಂದನು ಬಟ್ಟಾದು ಕೊರ್ಪೆ ಅಂಚನೆ ಧರ್ಮ ಪ್ರಕಾರವಾದ ಈ ಮಣ್ಣದ ದಾಳಾಪಕಾರದ ಚಿಂತನ ಪ್ರಶ್ನೆ ಲೆಕ್ಕಾಚಾರ ಇತ್ತನಲ್ಲ ಅವು ತೀರ್ಮಾನ ಲೆಕ್ಕಾಚಾರ ಯಾನು ಒದಗಾದು ಕೊರ್ಪೆ ಅಂಚನೆ ಧರ್ಮನು ಬರ್ಪೆ ಕರ್ಮನು ಮಲ್ಪೆ ಅಂಚನೆ ವಿಷಯತನ ತಪ್ಪಾದು ಕೊರ್ದು ಸರ್ವರೆಲ್ಲ ರಕ್ಷಣೆ ಮಾಡ್ಕೊಂಡು ಬರ್ತದೆ ಗ್ರಾಮ ದೇವರಿಗೆ ಗಡ ಪುಣ್ಯತ್ತಿನ ಸಾನ್ನಿಧ್ಯ ದೈವದ ಕೊಡಿಯಾಡಿ ಅವಾಗ ಧರ್ಮ ಪ್ರಕಾರವಾದ ಪರಿಮಳದ ಕರಿಗಂದನೇ ಪಟ್ಟ ಅದು ಕೊರ್ಲ ಬಂದು ಆರ್ನಪ್ಪನಾದ ಬೋನು ಕುಡಿಯರೊಳಡ ಕಾಣಿಕೆ ರಾಮದೈವ ಪ್ರಮಾಂತ ಅವಳು ಪೆರಿഞ്ഞ ಮಾಡ ಸತ್ಯದ ಕರ್ಸಲ್ ಪತ್ತುಣ
ಈಶ್ವರ ದೇವರಿಗೆ ತಂಟೆದ ಕಾಣಿಂದಲಪ್ಪ ನಾಗದೇವರಿಗೆ ತಂಟೆದ ಕಾಣಿಂದಲಪ್ಪ ಅವಡ ಈ ಮಣ್ಣಿಡ್ತ ಸರ್ವ ಸತ್ಯಲೆಗಳ ಸರಿಯತ್ತ ಈ ಮಣ್ಣು ಸರ್ವ ಸತ್ಯಗಳ ಕುಟುಂಬದಕ್ಕೆ ಸರ್ವ ಸತ್ಯಲೆ ತಂಟದ ಕಾಣಿಂದಲಪ್ಪ ಜಾಗ ಸತ್ತಲ ಸರ್ವರೆಗಳ ತಂಟೆದ ಕಾಣಿಕೆ ಸನ್ನೆ ಮಂತಲ್ನ ಕಾಣಿಕೆ ಉಡುಗೆರೆಗಳ ಕಾಣಿಕೆ ಸಮದರಿಗತ್ತ ಸಮದರೆತ್ತನ ಕೂಡಿ ರಾಜ ಮಗನೆ ಸರ್ವರೆಗಳ ತಂಟೆದ ಕಾಣಿಸಂದಲ್ಪ ಧರ್ಮಸ್ಥಳವನ್ನ ಪುಣ್ಯತ್ತಿನ ಸಾನ್ನಿಧ್ಯ ದೈವದ ಕೋಡಿಯಾಡಿ ಕಾಲಾತ ಕಟ್ಟು ವರ್ತದಸಿ ಸಿಂಗಾರದ ಭೋಗ ಸಾಧನ ಯೋಗಲ ಭಾಗ್ಯಲ ಕೂಟು ಬತ್ತನಂಗಿನ ಪೊತ್ತು ಎಂಕು ಕೊಟ್ಟು ನಂಚಿ ಸೇವೆನಿಯನು ಮಾಯಭಂಡಾರವು ಸ್ವೀಕಾರಾಪನಂಗಿನ ಪೊತ್ತು ಆನಲ ಕೇನು ನಂಚಿನ ವಿಚಾರದ ಬಾಲ ಕೇನು ಮುಯ್ತು ತಾಯಿಗುಳ್ಳಾಡ ಕೆತ್ತಿರಿ ಕಟ್ಟ ಬಂಡಾರೆ ಪಾಲದ ಗೋಂಪಾರ ದೀಪ ಬಂಡಾರೆ ಸುಣ್ಣದ ಗುಟ್ಟನ್ನು ಪಾಡ್ಕೊ ಬಂಡಾರೆ ಕಟ್ಟೊತ್ತೇಡ ಪ್ರೀತಿಡ ನ್ಯಾಯಡ
ಭಕ್ತಿದ ಸೇವೆ ಮಾಯ ಬಂಡರು ಸ್ವೀಕಾರಲ್ಲ ಕೊಲ್ಲಾಪನ್ನ ತೀರ್ಮಾನ ಬೇಡ ಇಂಕ ಎದುರು ಓಪಣ ಹಣವಲ್ಲ ಬಿಕ್ಕಿ ಇರೋಪಣ ಪಣ್ಣ ವಲ್ಲ ಇಚ್ಚಿ ಅವಾಗ ಧರ್ಮ ಪ್ರಕಾರವಾದ ನಿಖಿಲೆ ಸರ್ವ ಸತ್ಯುಲ್ಲಾಪನ್ನ ತೀರ್ಮಾನ ಲೆಕ್ಕಾಚಾರರು ಜೈದಿನಂಚಿನ ಪುಟ್ಟು ಸಂದರ್ಭ ಅವಾಗ ಜೈದಿನಂಚಿನ ಸಂದರ್ಭ ಓಡಿ ಎತ್ತು ನಾಯ್ಜಮ್ಮ ತೀರ್ಮಾನ ಲೆಕ್ಕಾಚಾರ ಎಂಕ ಮಾತ್ರ ಗೋಚರ ನನಗೆ ಅವಾಗ ಧರ್ಮ ಪ್ರಕಾರವಾದ ಏನನ್ನ ಎಂತದ ಜಾತ್ರೆ ನಡೆದವಕ್ಕ ಏನು ಕೂಡಿತ್ತಂದ್ರೆ ಬಿಡ್ಕೊಂಡು ಸತ್ಯನ ಖಂಡಿತ ಅವಾಗ ಧರ್ಮ ಪ್ರಕಾರವಾದ ಇನಿ ಮುಟ್ಟ ನಡಪಾದ ಕೊರತೆಗೆ ಗುಡೇಂಕ ನಡಪೇರ ಬಲ್ಯ ಬೇಡ ಮರ್ದಾದ ಫಲಿತಾಂಶ ಅನ್ನೋದಕ್ಕಾದ ಕೊರಪೆ ಈ ಮಣ್ಣು ಹೆಂಚೆಂಚಿನ ಪೂರ ಪ್ರಾರ್ಥನೆ ಮಾಡ್ಬಾರ ಸಾರ್ವ ಪಾರ್ತದ ನೀವು ಉಂಟುದು ಯಾನ ನಡಪಾದ ಬಿಟ್ಲಿದಾನೆ ದೂರ ದೂರ ಅಂತ ಅಂಗಿ ಮತ್ತ ಪ್ಯಾಂಟ್ ಪಾಡು ಮೈದಾರ ಮುಂಡುದಾಯ್ತು ಜರಂದು ಅತಲೆ ನಮ್ಮ ನಾಲ್ ರಾಜ್ಯ ಹೋಗ್ನ ಅನ್ಕೊಂಡು ಇನ್ನ ಧರ್ಮ ಅತಲೆ ಎನ್ನ ಸಂಸಾರ ಇಂಕ ದಕ್ಕೆ ರಾಪುಂಡ ಅತ್ತೆ ಆಗ್ಲಿ ಇಂಚಿನ ಮಲ್ತಲ್ಲಿ ಇಂಕ ಬರ್ಲಿ ಅತಲೆಡ ಬೇಡ ಭಕ್ತಿದ ಸಂಸಾರ ಶಕ್ತಿನ ಒದಗಾದು ಕೊಲ್ಲ ಮಿಕ್ಕಿ ಪಲ್ಲ ಸಮ್ಮಲರ್ವತಿ ಉಂಜಿ ಕೋಪದ ಬಂಗನ ಉಂಜೆ ಕೋಪದ ಒದಗಾದು ಕೊಲ್ಲ ಮತ್ತೆ ಅವಾಗ ಧರ್ಮ ಪ್ರಕಾರವಾದ ಈ ಮಣ್ಣು ಸರ್ವ ಸತ್ತಲೆತ್ತಿನಲ್ಲ ಧರ್ಮ ಪ್ರಕಾರ ಎಂಕೊಂಜಿ ಮುತ್ತು ಮಿತ್ತು ನತ್ತಿ ಎಂಕೊಂಜಿ ಮುಟ್ಟು ತಿತ್ತು ನಿತ್ತಿನಲ್ಲ ಎನ್ನೊಂಜಿ ಭಕ್ತಿಡಿ ಹಾಕಲು ಉಪ್ಪುನಂಜಿನ ಪೊರ್ತು ತಾನೆ ಸರಿ ಅದು ಅವಾಗ ನಿಕ್ಲ ಭಕ್ತಿನಿ ದುಂಬುದಿಯನ್ನ ಶಕ್ತಿನಿ ಯಾನು ನಿಕ್ಲೆ ಒದಗಾದು ಕೊರು ಮಲ್ತಿ ಮಾಟಲಪ್ಪು ಗುಡಿ ಬೂತಲಪ್ಪು ಅಂಚನೆ ಧರ್ಮ ಪ್ರಕಾರವಾದ ಏರು ನರಮಾಣಿ ಮುನಿವೇರು ಇಂತಿಲ್ಲ ಈ ಕಾರ್ಯದಲ್ಲಿ ಮಲ್ಲ ನ್ಯಾಯ ತಾನೆ ಅವಾಗ ಮುಗ್ಲೆಗೆ ಎಂಚಂಚಿನ ಆಪುನೇನ ಪೂರ ತೀರ್ಮಾನ ಕೊರೊಂದು ಬೈದಾಗೆ ಅವಾಗ ಕುಡ ಮುಗ್ಲೇನ ಎಡ್ಡೆ ಮಲ್ಪೇರ ಬಲ್ಲಿ ಅಂಕ ಅತ್ತೆ ಅವ್ರು ಎಡ್ಡೆ ಮಲ್ಪುವೆ ಅನ್ನಲ್ಲ ಮನಸ್ಸು ಮಾತ್ರ ಹುಂಜೆ ಬೋಡು ಅನ್ನೋ ತೀರ್ಮಾನ ತಾನೆ ಸರಿ ಅತ್ತಿ ಅವಾಗ ಮನಸ್ಸು ಒಂಜಿತ್ತು ನನ್ನ ಒಂಜೆ ಬಟ್ಟಲ್ದು ಮನಸ್ಸು ಮಲ್ಪೋಲಿ ತಾನೆ ಸರಿ ಅತ್ತ ಅವಡು ಒಂದು ಬಟ್ಟಲು ನೆನಪುಲಿ ನಿಖಿಲ್ ಮನಸ್ಸು ಕೊರ್ಕೊಂಡು ಲೆಕ್ಕಾಚಾರ ನೆನಪುಲಿ ಅವಾಗ ಧರ್ಮ ಪ್ರಕಾರವಾದ ಎಂಚಿನ ಲೆಕ್ಕಾಚಾರ ರಾಶಿರಿ ಕಾಸಿಯಾರೆ ಬಿಡ್ಪುಜಿ ಏನಿಕೆ ಇಲ್ಲ ತಪ್ಪೆರ ಬಿಡ್ಪುಜಿ ರಾಸಿದ ಪೂರ್ಲು ಒದಗಾದು ಕೊರ್ಪೆ ನಿಂತನ ಕಾರ್ಯವಾಗೋಣ ಪೂರ ಒದಗಾದು ಕೊರಿ ಬಡ್ಪ ಏಳು ಕಲಂದು ಬೆಂದದು ಸುಂದು ನಂಚಿನ ಸಂಪೂರ್ಣ ಬೋಟ್ಲ ಉಂಟು ಆಯ್ತು ಒಂಜೆಟ್ಲ ಕುಂದಿನ ಇದು ಸಾವಿರ ಜನಕ್ಕೆ ಮತದಾರ ನನ್ನ ಗೊತ್ತೇಟ ಆಯ್ತು ಗಿಂಜಲಾದ ಗೊತ್ತಿನ ನಮ್ಮ ಮಿತ್ರ ಭಾರಿ ಜಾಗದ ಮಿತ್ರ ಭಕ್ತಿರುವ ಇದ್ದೇನೆ ಒಂಜಿ ಟೈಮ್ಡಾರೆ ಸೋಪಾರ ತೂತೇವೆ ಅಲ್ಲ ಇನ್ನ ಕರಿಗಂಧದ ಕರುಗಳ ಅದೇ ಬೇಡ ಎಲ್ಲ ದುಶ್ಮನೆ ಇರಲಿಲ್ಲ ಭಕ್ತಿ ನಡೆದಬೇಕ ಧರ್ಮ ಪ್ರಕಾರವಾದ ಕೊರ್ಪುಣಂಚಿನ ಗಂಧನೆ ಮರ್ದಾದ ಫಲಿತಾಂಶ ಒದಗಾದ ಬೇಡ ಬೇಲೆ ಅಡ್ಡಿ ಅಂತ ಬಂತೇನೆ ಅಡ್ಡು ಬೇಲೆ ಎರಡು ಯಾವ್ದು ಮಾಡಿ ನೀವು ಮಿತ್ತೊಂಜಿ ಕೊರ್ಲು ಅಂತಾರೆ ಹೆಂಗೆ ದೊಂಬು ಕೊರ್ಲು ತೆರಿನತ್ತೆ ಈಗ ಇತ್ತನಾತ್ ಧರ್ಮ ಪ್ರಕಾರವಾದ ಒದಗಲಿ ಕೊಡ್ತನ ಜನ ಲೆಕ್ಕಾಚಾರ ಇಂಚಿನಳು ತೆರಿನತ್ತೆ ಐನೇನ ಆಯ್ತಾ ಫಲಿತಾಂಶನ ಒದಗವೆ ಎತ್ತದಲ್ಲ ಕೊಡ್ತು ಈಗ ಇದು ಒದಗದ ಅಂಜತ್ತು ತೆರಿನತ್ತೆ ಅವಾಗ ಏರೆಂಚಿನ ನೊಪ್ಪಾಡು ಇಂಕು ಮಲ್ಲ ನ್ಯಾಯ ತೆರಿನತ್ತೆ ಧರ್ಮ ಪ್ರಕಾರವಾದ ಈ ಹೆಂಚಿನ ಕೆಲಸಗಳೇ ನಾನು ಭಕ್ತಿ ಏನಿದು ಜಪ್ಪುಲೆ ಇದೇನು ಅವಳು ಕಂತೆರ ಬಿಡೆ ನೆನಪುದಿಲ್ಲ ಯಾವಾಗೋಣ ಹೋದಾಗ ಅದು ಈ ವರ್ಷ ಮೇಲೆ ಸಂತಾನ ಲಗ್ನ ಒಟ್ಟಿಗೆ ಏತ್ ಸಮಯ ಸಮಸ್ಯೆ ಅರಮನೆಗೆ ನನಗೆ ಏನು ಸಮಸ್ಯೆ ಅಂತ ನಿಮ್ಮ ಸಮಸ್ಯೆ ನಾರ್ಮ ಸಮಸ್ಯೆ ಸರಿ ಸರಿ ಅವಾಗ ಈ ತೆಂಗಿನ ಮರದ ತಂದಿದ್ದಾರೆ ತೆಂಗಿನ ಮರದ ತಂದಿದ್ದಾರೆ ಅಷ್ಟೇ ರಾಶಿ
ಮಗ ಬದಲಾವಣೆ ಮಾಡ್ಕೊಳ್ಳಿ ಏತ್ ಸಮಯ ಏತ್ ಸಮಯ ರತ್ತಿ ಬರ್ತಿ ಮಲ್ಪಿ ಅವನ ಧರ್ಮವರ ಕರಿಕಿ ಇಂಥ ಸಂಕ್ರಾಂತಿ ಬಲ್ಲಿ ಕತ್ತಿ ಪಟ್ಟಿ ಬಲ್ಲಿ ಒಂಜಿ ಅಲ್ಲ ಮತ್ತೊಂದು ಬಲ್ಲಿ ಗಂಧದ ಬಲ್ಲಿ ಮತ್ತೆ ಭಕ್ತಿದ ಗಂಧ ಶಕ್ತಿ ಒದಗಾದ ಬುರಿಯವನ್ ಪಾದ ಪರಿಮಳದ ಗಂಧನ ಬಟ್ಟಾದ ಹೆಸರಿನ ಪಾದ ತಾನೇ ಯೋಚನೆ ಮಾಡ್ಕೊಂಡು ಯೋಚನೆ ಬರೋಬಿಡ್ಲಿ ಎಡಪಾದ ಕೊರತೆ ಎಡ್ಡೆ ಮಾಡ್ಬೇಕು ರಕ್ಷಣೆ ಎಂತನ ಕಾರ್ಯ ದೋಷ ಬರಲ್ಲ ಹಣ್ಣಿನ ರಕ್ಷಣೆ ಭಕ್ತಿದ ಸಂಸಾರ ನೆಂತನ ಕಾರ್ಯವಾಗನು ಬರುವುದಕ್ಕಾದ ಗುರಿ ಗಂಧದ ಬೆರೆಸಾದ ರಕ್ಷಣೆ ಪರಿಮಳದ ಗಂಧನ ಬಟ್ಟಾದ ಹೆಸರಿನ ನೋಡಿದ್ರಲ್ಲ ವೀಕ್ಷಕರೇ, ಕೊರಗಜ್ಜ ದೈವದ ನೇಮೋತ್ಸವ ಹೇಗಿತ್ತು ಅಂತ. ಕರಾವಳಿಯ ಮಟ್ಟಿಗೆ ಕೊರಗಜ್ಜ ಹೆಸರೇ ಒಂದು ಕಾರಣಿಕ. ಅದೆಷ್ಟೋ ಜನರ ಜೀವ ಉಳಿಸಿದ, ಅದೆಷ್ಟೋ ಜನ ಕಳೆದುಕೊಂಡ ವಸ್ತುಗಳನ್ನು ಮರುಳಿಸಿ ಕೊಡುತ್ತಿರುವ, ನೆನೆದ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡೆಸಿಕೊಡುವ ದೈವವೇ ಸ್ವಾಮಿ ಕೊರಗಜ್ಜ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕಹಳೆ ನ್ಯೂಸ್. ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.